ಹಾಯ್ ನಮಸ್ತೆ ವೀಕ್ಷಕರೇ, ತುಳು ಸಂಸ್ಕೃತಿ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಎಂದಿನಂತೆ ಇದು ಯುವ ಸ್ಪಂದನ ನಡೀತಾ ಇದ್ದಂಥ ಸಮಯ. ಯುವಕರಿಗೆ ಒಂದಷ್ಟು ವೈಚಾರಿಕವಾಗಿ ಮನೋರಂಜನೆಯನ್ನು ಮತ್ತು ಅದೇ ರೀತಿಯಾಗಿ ಮಕ್ಕಳಲ್ಲಿರ್ತಕ್ಕಂಥ ಒಂದಷ್ಟು ಸಂಶೋಧನಾ ಮನೋವೃತ್ತಿಯನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ನಡೆಸ್ಕೊಂಡು ಬಂದಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಜಗತ್ತಿನಾದ್ಯಂತ ಹಂಚಿ ಹರಡಿ ಹೋಗಿರತಕ್ಕಂಥ ಏನು ತುಳು ಭಾಷಿಗರಿದ್ದಾರೆ ಅವರ ಅಚ್ಚುಮೆಚ್ಚಿನ ಒಂದು ಸಬ್ಜೆಕ್ಟನ್ನು ಎತ್ಕೊಂಡಿರುವಂಥದ್ದು ತುಳು ಭಾಷೆ. ಈ ಭಾಷೆಯ ಇತಿಹಾಸ ಮತ್ತು ಭಾಷೆ ಮತ್ತು ಸಂಸ್ಕೃತಿಯ ಮಧ್ಯೆ ಇರತಕ್ಕಂಥ ಒಂದಷ್ಟು ಹೊಂದಾಣಿಕೆಗಳು ಮತ್ತು ಆ ಅವಿನಾಭಾವ ಸಂಬಂಧ ಏನಿದೆ, ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಆ ಒಂದು ನಿಟ್ಟಿನಲ್ಲಿ ಒಬ್ಬರು ವಿಶೇಷ ಅತಿಥಿಯನ್ನು ನಮ್ಮ ಸ್ಟುಡಿಯೋಗೆ ಬರಮಾಡಿಕೊಂಡಿದ್ದೇವೆ. ಡಾಕ್ಟರ್ ನಿವೇದಿತಾ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ತೆಂಕನಡಿಯೂರು ಡಿಗ್ರಿ ಕಾಲೇಜ್ನಲ್ಲಿ ಪ್ರಾಂಶುಪಾಲೆಯಾಗಿ ಅದೇ ರೀತಿಯಾಗಿ ಭಾಷಾ ವಿಭಾಗದಲ್ಲಿ ಒಂದಷ್ಟು ಸಂಶೋಧನೆಯನ್ನು ಮಾಡ್ತಾ ಸಾಂಸ್ಕೃತಿಕವಾಗಿ ಒಂದಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ನಿವೇದಿತಾ ಅವರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ತುಳು ಭಾಷೆ, ತುಳು ಸಂಸ್ಕೃತಿ ಮತ್ತು ತುಳುನಾಡಿನ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿವೆ. ಅದೆಲ್ಲದಕ್ಕೆ ಅವರು ಮಣಿಪೋಣಿಸಿದ ರೀತಿಯಲ್ಲಿ ಉತ್ತರಿಸಲಿಕ್ಕಿದ್ದಾರೆ. ಮೇಡಮ್, ನಿಮ್ಮಲ್ಲಿ ಮೊದಲನೇದಾಗಿ ಕೇಳಬೇಕು, ತುಳು ಭಾಷೆ, ಈ ಭಾಷೆಗೆ ಎಷ್ಟು ವರ್ಷದ ಇತಿಹಾಸ ಇದೆ ಅನ್ನುವಂಥದ್ದು ನಮ್ಮ ಮೊದಲ ಪ್ರಶ್ನೆ. ತುಳು ಭಾಷೆಯನ್ನು ನಾವು ಬಹಳ ಮುಖ್ಯವಾಗಿ ಅದಕ್ಕೆ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ಬಂದಿದ್ದೆವು. ಬಹಳ ಸಮೃದ್ಧವಾದಂಥ ಒಂದು ಜನಪದ ಸಾಹಿತ್ಯ ಪರಂಪರೆ ಇರುವಂಥದ್ದು. ಆದರೆ ತುಳುವಿನಲ್ಲಿ ಆಧುನಿಕವಾದಂಥ ಸಂದರ್ಭದಲ್ಲಿ ನಾವು ಮಂದಾರ ರಾಮಾಯಣವನ್ನು ತುಳುವಿನ ಆಧುನಿಕ ಮಹಾಕಾವ್ಯ ಅಂತ ಹೇಳಿ ಪರಿಗಣಿಸ್ತಾ ಇದ್ದೇವೆ. ಆದರೆ ತುಳು ಭಾಷೆಗೆ ಸುಮಾರು 1,500 ವರ್ಷಗಳ ಇತಿಹಾಸ ಇರುವಂಥದ್ದನ್ನು ಆ ಮಂದಾರ ರಾಮಾಯಣದ ರಚನೆಯ ಬಳಿಕದ ಸಂದರ್ಭದಲ್ಲಿ ದಿವಂಗತ ವೆಂಕಟರಾಯ ಪುಣಿಚಿತ್ತಾಯರ ಸಂಶೋಧನೆಗಳು, ತುಳುವಿನಲ್ಲಿ ಬಂದಿರುವಂತಹ ಕಾವ್ಯಗಳನ್ನು, ಮಹಾಕಾವ್ಯದ ಪರಂಪರೆ, ಶ್ರೀ ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಈ ಎಲ್ಲ ಮಹಾಕಾವ್ಯಗಳನ್ನು ತುಳು ಭಾಷೆಯಲ್ಲಿ ಇರುವಂತಹ ಕಾವ್ಯಗಳನ್ನು ಶೋಧನೆ ಮಾಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತುಳು ಭಾಷೆಗೆ ಸುಮಾರು 1,500 ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದು ಇವತ್ತು ಸಾಬೀತಾಗಿರುವಂಥ ಅಂಶ. ಕೆಲವರು ಹೇಳ್ತಾರೆ ಆ ಭಾಷೆಗೆ ಲಿಪಿನೇ ಇಲ್ಲ, ಮಲಯಾಳದ ಹಳೆಯ ಒಂದಷ್ಟು ತಾಮ್ರಪತ್ರಗಳನ್ನು ಅಥವಾ ಶಾಸನಗಳನ್ನು ತೋರಿಸಿ ಇದೇ ತುಳು ಲಿಪಿ ಅಂತ ವಾದ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇದು ಹೌದಾ, ಅಥವಾ ತುಳುವಿಗೆ ಒಂದು ಸ್ವತಂತ್ರವಾದಂಥ ಒಂದು ಲಿಪಿ ಇತ್ತಾ ಈ ಹಿಂದೆ? ತುಳು ಭಾಷೆಗೆ ಸ್ವತಂತ್ರವಾದ ಲಿಪಿ ಕೂಡ ಇದೆ. ಮತ್ತು ತುಳು ಯಾಕೆ ಕಳೆದು ಹೋಯ್ತು, ಯಾಕೆ ಬಳಕೆಯಲ್ಲಿ ಇಲ್ಲ ಇವತ್ತು? ತುಳು ಭಾಷೆಯ ಬಗ್ಗೆ ಯಾಕಂತ ಹೇಳಿದರೆ, ಒಂದು ಆಡಳಿತ ಭಾಷೆಯಾಗಿ ನಾವು ತುಳುವನ್ನು ಈ ಪ್ರದೇಶದಲ್ಲಿ 1930 ಸಂದರ್ಭದಲ್ಲಿ ಕೂಡ ನಾವು ಇಲ್ಲಿ SU ಪಣಿಯಾಡಿಯವರನ್ನು ಕೂಡ ಸ್ಮರಿಸ್ಕೊಳ್ಬೇಕು. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರ ವಸಾಹತಿಗೆ ನಾವು ಒಳಪಟ್ಟಂತ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಕೂಡ ಆ ಸಂದರ್ಭದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥಾನಗಳೆಲ್ಲ ಒಟ್ಟಾಗಿ ಕೂಡ ಒಗ್ಗೂಡಿಕೊಂಡು, ಈವನ್ ಕನ್ನಡ ಕೂಡ ನಾವು ಗಮನಿಸುವಾಗ ಕನ್ನಡವೂ ಕೂಡ ಇಂಥ ಅನೇಕ ಸಮಸ್ಯೆಗಳನ್ನು ಎದುರಿಸಿಕೊಂಡಿದೆ. ಆದರೆ ತುಳುವಿಗೆ ಭಾಷಿಕವಾಗಿ ಈ ರೀತಿಯ ಒಂದು ಅದರ ಭಾಷೆಯ ಹಿಂದೆ ಇರುವಂತಹ ಅದರ ಹಿನ್ನೆಲೆಯನ್ನೆಲ್ಲ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳದೆ ಇರ್ಲಿಕ್ಕೆ ಒಂದು ಕಾರಣ ಯಾವುದು ಕೇಳಿದ್ರೆ, ಅದಕ್ಕೆ ಪ್ರಭುತ್ವದ ಕೊರತೆ ಇರುವಂತದನ್ನು ಅದು ಇವತ್ತು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಅರಸೊತ್ತಿಗೆ ಸಿಕ್ಕಿಲ್ಲ ಅದಕ್ಕೆ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಇಲ್ಲಿ ಸ್ಥಳೀಯ ಅರಸು ಮನೆತನಗಳು ಆ ಸಂದರ್ಭದಲ್ಲಿ ಕನ್ನಡ ಉದಾಹರಿಸಬಹುದು. ಚೌಟ ಅರಸರು, ಬಂಗಾರಸರು, ಇಲ್ಲಿ ಬಾರ್ಕೂರು, ಇದೆಲ್ಲವೂ ಕೂಡ ತುಳು ಅರಸರು ಇದ್ರು ಅನ್ನುವಂಥದ್ದನ್ನು ನಾವು ಹೇಳ್ತೇವೆ, ಒಮ್ಮೆ ಉಲ್ಲೇಖ ಮಾಡ್ತೇವೆ. ಬಾರ್ಕೂರು ತುಳುನಾಡಿನ ರಾಜಧಾನಿ ಆಗಿತ್ತು. ಆದರೆ ಬಾರ್ಕೂರಿನಲ್ಲಿ ಈ ತುಳು ಭಾಷೆಯ ಯಾವುದೇ ಕುರುಹುಗಳು ಕೂಡ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಎಲ್ಲೊಂದು ಕಡೆಯಲ್ಲಿ ತುಳು ಭಾಷೆ ಒಂದು 2ನೇ ದರ್ಜೆಯ ನಾಗರಿಕರ ಭಾಷೆಯಾಗಿ ಇಲ್ಲಿ ಉಳಿದು ಹೋಯ್ತಾ ಹೇಗೆ? ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು SU ಪಣಿಯಾಡಿಯವರ ನೇತೃತ್ವದಲ್ಲಿ ನಡೆದಂಥ ತುಳು ಚಳವಳಿ ಕೂಡ 1930ರಲ್ಲಿ ನಡೆದಂಥದ್ದು. ಆ ಸಂದರ್ಭದಲ್ಲಿ ಅವರು ಕೂಡ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸಿದ್ದಾರೆ. ಇದು ಕೊಂಕಣಿಗರ ವಿರುದ್ಧವಾದಂಥ ನಡೆಯುವಂಥ ಚಳವಳಿ, ಕನ್ನಡಿಗರ ವಿರುದ್ಧ ನಡೆಯುವಂಥ ಚಳವಳಿ, ಇದಕ್ಕೆ ಕೈ ಜೋಡಿಸಬಾರದು ಎನ್ನುವಂಥ ನೆಲೆಯಲ್ಲಿ ಅನೇಕ ವಿರೋಧಗಳನ್ನು ಎದುರಿಸಿದ ನಂತರವೂ ಕೂಡ ಆ ತುಳು ಚಳವಳಿ 1930 ನಾವೀಗ ತುಳು ಭಾಷೆಯ ಸಂಶೋಧನೆಯನ್ನು ಮಾಡಿದಾಗ ಅನೇಕ ಗ್ರಂಥಗಳನ್ನು ತರಲಿಕ್ಕೆ ಸಾಧ್ಯತೆ ಆಯಿತು. ಆದರೆ ಇಲ್ಲಿ ನಾವು ಬಾರ್ಕೂರ್ನ ಸಂದರ್ಭವನ್ನು ಇವತ್ತು ಕೂಡ ನಾವು ತುಳು ಮೌಖಿಕ ಸಾಹಿತ್ಯ ಪರಂಪರೆಯಲ್ಲೂ ಕೂಡ ನಾವು ಗಮನಿಸಿಕೊಳ್ಳುವಾಗ ನಮ್ಮ ತುಳುನಾಡು ಎಲ್ಲಿಂದ ಎಲ್ಲಿವರೆಗಿದೆ ಪಾಡ್ದನಗಳ ಹಿನ್ನೆಲೆಯಲ್ಲಿ ಗಮನಿಸುವಾಗಲೂ ಕೂಡ ಬಹಳ ಅಭೇದವಾದಂಥ ಕಲ್ಪನೆಗಳನ್ನು ನಾವು ನೋಡಿದಾಗಲೂ ಕೂಡ ನಮ್ಮಲ್ಲಿ ಈಗ ಇದರ ವಲಯ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸುವಾಗ ಈಗ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವು ಸಿಗುವಂತಹ ಎಲ್ಲ ರೀತಿಯ ಹೋರಾಟಗಳು, ಚಳವಳಿಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಆದ್ರೆ ರಾಬರ್ಟ್ ಕಾಲ್ಡ್ವೆಲ್ ಎನ್ನುವಂಥ ಭಾಷಾ ವಿಜ್ಞಾನಿಯೇ ಅವನು ತುಳುವಿನ ಬಗ್ಗೆ ಒಂದು ಹೇಳಿರುವಂಥ ವಿಷಯ ಬಹಳ ಗಮನಾರ್ಹವಾದದ್ದು. ತುಳು ಈಸ್ ಹೈಲಿ ಡೆವಲಪ್ಡ್ ಲ್ಯಾಂಗ್ವೇಜ್ ಅಮಂಗ್ ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಎನ್ನುವಂಥ ವಿಚಾರವನ್ನು ಅವ್ರು ಹೇಳಿರುವಂಥದ್ದು ಸುಮಾರು 150 ವರ್ಷಗಳ ಹಿಂದೆ ಅವ್ರು ಹೇಳಿರುವಂಥ ವಿಷಯ. ಇವತ್ತು ನಾವು ದ್ರಾವಿಡ ಭಾಷೆಗಳಿಗೆ ವರ್ಗಕ್ಕೆ ಸೇರುವಂಥ ಭಾಷೆ. ಅದರಲ್ಲಿ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು, ಕನ್ನಡ, ಮಲಯಾಳಂ, ತಮಿಳು,
ತೆಲುಗು ಈ ಒಂದೇ ಸೋದರ ಭಾಷೆಗಳು, ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವಂಥ ತುಳು ಭಾಷೆ. ಆ ದ್ರಾವಿಡ ಭಾಷಾ ವರ್ಗದಲ್ಲೇ ನಮ್ಮ ತುಳು ಭಾಷೆ ಎನ್ನುವಂಥದ್ದು ಬಹಳ ಅಭಿವೃದ್ಧಿಯನ್ನು ಹೊಂದಿದಂಥ ಭಾಷೆ. ಮತ್ತು ಭಾಷಾ ವಿಜ್ಞಾನಿಗಳು ಇದರ ಬಗ್ಗೆ ನಡೆಸಿರುವಂಥ ಸಂಶೋಧನೆಗಳು ಕೂಡ ಅದು ಹೇಗೆ ಮೂಲ ದ್ರಾವಿಡದಿಂದ ಪ್ರತ್ಯೇಕವಾಗಿ ಬಂದಂಥ ಭಾಷೆ ಮತ್ತು ಆ ಭಾಷೆಗೆ ಸಂಬಂಧಪಟ್ಟಂಥ ನಾವು ಗ್ರಂಥಲಿಪಿ, ಈ ಲಿಪಿಯ ಬಗ್ಗೆ ಆಗಿರ್ಬೋದು ಮತ್ತು ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಗಿರುವಂಥ ನಡೆದಿರುವಂಥ ಅಧ್ಯಯನಗಳು ಅದು ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ತುಳು ಪೀಠ ಅಂತ ಇದೆ. ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಇದರಲ್ಲೂ ಕೂಡ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲೂ ಕೂಡ ನಾವು ಒಂದು ಐಚ್ಛಿಕ ವಿಷಯವಾಗಿ ತುಳು ಭಾಷೆಯನ್ನು ನಾವು ಕಲಿತಾ ಇದ್ದೇವೆ. ಆ ಐಚ್ಛಿಕವಾಗಿ ತುಳು ಭಾಷೆಯನ್ನು ಕಲಿತಂತ ಅನೇಕ ವಿದ್ವಾಂಸರು ಇವತ್ತು ನಮ್ಮ ಈ ಪ್ರದೇಶದಲ್ಲಿ ತುಳು ಭಾಷೆ, ಜಾನಪದ, ಸಂಸ್ಕೃತಿ ಈ ನೆಲೆಯಲ್ಲಿ ಬಹಳ ವಿಶ್ವವಿಖ್ಯಾತವಾದಂಥ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಹೀಗಾಗಿ ಇವತ್ತು ತುಳುವಿಗೆ ಬಹಳ ತುಳು ಭಾಷೆ ಇರ್ಬೋದು, ತುಳು ಭಾಷೆಯಲ್ಲಿ ಬಂದಿರುವಂಥ ಸಾಹಿತ್ಯ ಇರ್ಬೋದು, ಅದು ಕೆಲವು ಪ್ರಕಾಶಕ್ಕೆ ಬರ್ತಾ ಇದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ನಾನು ಮಂದಾರ ರಾಮಾಯಣವನ್ನು ನನ್ನ ಅಧ್ಯಯನಕ್ಕೆ, ನನ್ನ ಸಂಶೋಧನೆಯ ಅಧ್ಯಯನಕ್ಕೆ ನಾನು ತೆಗೆದುಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಮಂದಾರ ರಾಮಾಯಣವನ್ನು ನಾನು ಅಧ್ಯಯನಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲೇ ಆರಂಭದಲ್ಲಿ ನನಗೂ ಕೂಡ ಒಂದು ಅಳುಕೆ ಇತ್ತು. ಈ ಮಂದಾರ ರಾಮಾಯಣವನ್ನು ಇಟ್ಟುಕೊಂಡು ನಾನು ಒಂದು PhD ಅಂತ ಒಂದು ಮಹಾಪ್ರಬಂಧಕ್ಕೆ ನಾನು ಅಧ್ಯಯನಕ್ಕೆ ಇದನ್ನು ತೆಗೆದುಕೊಳ್ಬಹುದೇ ಅಂತ ಹೇಳಿ. ಆದ್ರೆ ಆ ಮಂದಾರ ರಾಮಾಯಣ ಓದ್ತಾ ಹೋದ ಹಾಗೇನೆ ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದು ತುಳು ಭಾಷೆ, ಒಂದು ತುಳು ಭೌಗೋಳಿಕವಾದಂಥ ಪರಿಸರ ಮತ್ತು ತುಳುನಾಡಿನ ಒಂದು ಸಂಸ್ಕೃತಿ, ಅದರ ಎಷ್ಟರ ಮಟ್ಟಿಗಿನ ವಿಸ್ತಾರವಾದಂಥ ಅಧ್ಯಯನ ನಾವು ಮಾಡ್ಕೊಳ್ಳಿಕ್ಕೆ ಮಂದಾರ ಶಬ್ದ ಯಾಕೆ ಬಂತು ಅಲ್ಲಿ? ಮಂದಾರ ರಾಮಾಯಣ ಅಂತ ಯಾಕೆ ಬಂತು? ಆ ಮಂದಾರ ರಾಮಾಯಣವನ್ನು ಬರೆದಿರುವವರು ಮಂದಾರ ಕೇಶವ ಭಟ್ರು. ಓಕೆ. ಆ ಮಂದಾರ ಕೇಶವ ಭಟ್ರು ತುಳು ಭಾಷೆಯಲ್ಲೇ ಇದೆ, ಅದು ತುಳು ಭಾಷೆಯಲ್ಲಿ ಬರೆದಿದ್ದಾರೆ. ಓಕೆ. ತುಳು ಭಾಷೆ ಅದರ ಕಾಲಮಾನ ಏನು? ಮಂದಾರ ಕೇಶವ ಭಟ್ರು ಅವರು ಇದರ ರಚನೆಯನ್ನು 1960ರ ಸಂದರ್ಭದಲ್ಲೇ ಅವರು ಆರಂಭಿಸಿದ್ದಾರೆ. ಆದ್ರೆ 1987ರಲ್ಲಿ ಬೆಳಗಾವಿಯ ವಜ್ರದೀಪ ಪ್ರಕಾಶನದ ಮೂಲಕ ಇದು ಮಂದಾರ ರಾಮಾಯಣ ಮುದ್ರಣವನ್ನು ಕಂಡಿರುವಂತದ್ದು. ಆದ್ರೆ ಬಹಳ ಕೆಲವು ವಿಶೇಷತೆಗಳಿದೆ. ಮಂದಾರ ಕೇಶವ ಭಟ್ರು ಕನ್ನಡದ ಅಧ್ಯಾಪಕರು. ಅವರು ಕನ್ನಡದ ಅಧ್ಯಾಪಕರಾಗಿದ್ರು ಮತ್ತು ಅವರ ಮನೆಯ ಭಾಷೆ ಮರಾಠಿ. ಆದ್ರೆ ಅವರು ತುಳು ಭಾಷೆಯವರು ಅವರ ಒಂದು ಮಹಾಕಾವ್ಯವನ್ನು ಬರೀಲಿಕ್ಕೆ ಅವರು ತುಳು ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಹಿಂದೆ ಸಂಪಾದಿಸಿಕೊಂಡಿರಬಹುದಾ, ಅವರು ಇದನ್ನ ಸಂಪಾದಿಸಿಕೊಂಡಿರಬಹುದಾ ಎಲ್ಲೋ ಹಳೆಯ ಇಲ್ಲ. ಮಂದಾರ ರಾಮಾಯಣವನ್ನು ಅವರು ಸಂಪಾದಿಸಿದಲ್ಲ. ಆ ಸಂದರ್ಭದಲ್ಲೇ ಕನ್ನಡದಲ್ಲಿ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಇದೆಲ್ಲ ಪ್ರಕಟ ಆಗಿತ್ತು. ಅದರ ಪ್ರೇರಣೆ ಮತ್ತು ಅವರಿಗೆ ಯಕ್ಷಗಾನದ ತಾಳಮದ್ದಲೆ ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ರು. ಈ ನೆಲದ ಪ್ರೇರಣೆ. ಅದಕ್ಕಿಂತಲೂ ಮುಖ್ಯವಾಗಿ ನಾನು ಅವರ ಸಂದರ್ಶನವನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ಅವರೇ ಹೇಳಿರುವಂತ ವಿಷಯ ನಾನು ಕೇಳಿದೆ, ನೀವು ಕನ್ನಡ ಅಧ್ಯಾಪಕರಾಗಿದ್ದುಕೊಂಡು ನಿಮ್ಮ ಮನೆ ಭಾಷೆ ಮರಾಠಿ ಆಗಿದ್ದುಕೊಂಡು ನೀವು ತುಳುವಿನಲ್ಲೇ ರಾಮಾಯಣವನ್ನು ಯಾಕೆ ಬರಿಬೇಕು ಅಂತ ಹೇಳಿ 2 ಕಾರಣಗಳನ್ನು ಹೇಳಿದ್ರು. ಒಂದು, ಮಹಾಭಾರತ ಮತ್ತು ರಾಮಾಯಣ, ನಮ್ಮಲ್ಲಿ ಮಹಾಕಾವ್ಯಗಳನ್ನು ಬರಿಬೇಕು ಅಂತ ಇದ್ರೆ ನಾವು ಮಹಾಭಾರತ ಅಥವಾ ರಾಮಾಯಣ ದೀರ್ಘವಾದಂತ ಕಥಾನಕವನ್ನು ಒಳಗೊಂಡಿರುವಂತದ್ದು ಎನ್ನುವ ಹಿನ್ನೆಲೆಯಲ್ಲಿ. ಆದ್ರೆ ಅವರಿಗೆ ಮಹಾಭಾರತಕ್ಕಿಂತ ರಾಮಾಯಣದ ಕಥೆ ಹೆಚ್ಚು ಆಪ್ತವಾಯಿತು ಅಂತ ಹೇಳಿದ್ರು. ಅದಕ್ಕೆ ನಾನು ಕಾರಣ ಕೇಳಿದೆ, ನಿಮಗೆ ಮಹಾಭಾರತಕ್ಕಿಂತ ರಾಮಾಯಣ ಯಾಕೆ ಹೆಚ್ಚು ಆಪ್ತವಾಯಿತು ಅಂತ ಹೇಳಿ. ಅವರ ರಾಮಾಯಣ ಮಹಾಭಾರತದ ಒಳಗಿರುವಂತ ಅನೇಕ ಸಂಕೀರ್ಣ ಪಾತ್ರಗಳು ಅಷ್ಟು ರಾಮಾಯಣದಲ್ಲಿ ಇಲ್ಲ. ರಾಮಾಯಣದಲ್ಲಿ ರಾಮನೇ ಒಂದು ದೇವರಾಗುವಂತ, ರಾಮನ ಸುತ್ತ ನಡೆಯುವಂತ ಕಥಾನಕ. ಆ ಕಾರಣಕ್ಕಾಗಿ ತುಂಬಾ ಸಂಕೀರ್ಣ ಅನೇಕ ಇದನ್ನು ಒಳಗೊಂಡಕ್ಕಿಂತ ರಾಮಾಯಣವನ್ನು ನಾನು ಆಯ್ಕೆ ಮಾಡ್ಕೊಂಡೆ ಅಂತ. ನನ್ನ 2ನೇ ಪ್ರಶ್ನೆ ಇದ್ದದ್ದು, ನೀವು ತುಳು ಭಾಷೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ. ಅದು ಬಹಳ ಅವ್ರು ಕೊಟ್ಟಂತ ಉತ್ತರ. ಬಹುಶಃ ಇವತ್ತು ನೀವು ಆರಂಭದಲ್ಲಿ ತುಳು ಭಾಷೆಯ ಬಗ್ಗೆ ಲಿಪಿ ಇದೆಯಾ, ತುಳು ಭಾಷೆಯ ಸಾಹಿತ್ಯದ ಬಗೆಗಿನ ಪ್ರಭುತ್ವದ ಹಿನ್ನೆಲೆ ಇದನ್ನೆಲ್ಲ ಕೇಳಿದಿರಲ್ವಾ. ಆದ್ರೆ ತುಳು ಭಾಷೆಯ ಮಹತ್ತಿಕೆಯನ್ನು ಬಹುಶಃ ಮಂದಾರ ರಾಮಾಯಣ ಬರೆದಂತಹ ಮಂದಾರ ಕೇಶವ ಭಟ್ರ ಮಾತುಗಳು ಸಮರ್ಥಿಸ್ತದೆ ಅಂತ ಅಂದ್ಕೊಳ್ತೇನೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಅವರ ಮನೆಯ ಸುತ್ತಮುತ್ತ ಕುಡುಪಿನ ಪರಿಸರದಲ್ಲಿ ಅವರು ಇದ್ರು. ಕುಡುಪಿನಲ್ಲಿ ಮನೆ ಇತ್ತು ಅವರದು, ಮಂಗಳೂರಿನ ಇದರಲ್ಲಿ. ಅಲ್ಲಿ ಅವ್ರು ಹೇಳ್ತಾ ಇದ್ರು, ಕೃಷಿ ಪ್ರಧಾನವಾದಂತಹ ಒಂದು ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ಬಂದಂತವ್ರವರು. ಅಲ್ಲಿ ಅವರು ಜನಪದ ಕಥೆಗಳನ್ನು ಇವನ್ನೆಲ್ಲ ಎಷ್ಟು ದೀರ್ಘವಾದಂಥ ಕಾಲ ಆ ಕಥಾನಕವನ್ನು ಹೇಳುವಂತ ಒಂದು ಪರಂಪರೆ ನಮ್ಮಲ್ಲಿ ಇತ್ತು ಎನ್ನುವಂಥದ್ದನ್ನು ಅವ್ರು ಹೇಳ್ಕೊಳ್ತಾ ಇದ್ರು. ಅಂದ್ರೆ ದಿನಗಟ್ಲೆ ಕೂಡ ಕೇಳಿದ್ರು ಕೂಡ ನಮ್ಮ ಕಿವಿಗೆ ಸ್ವಲ್ಪವೂ ಕೂಡ ಬೇಸರ ಆಗದ ರೀತಿಯಲ್ಲಿ ಅಷ್ಟು ಒಂದು ರೋಚಕವಾದಂತಹ ಕಥಾನಕವನ್ನು ಕಟ್ಟಿಕೊಡುವಂತ ಒಂದು ಸಮೃದ್ಧವಾದಂತಹ ಒಂದು ಮೌಖಿಕ ಪರಂಪರೆ ಇದೆ. ಮತ್ತು ತುಳು ಭಾಷೆಯಲ್ಲಿ ಅಲ್ಲಿ ಬಳಸುವಂತ ಗಾದೆ ಮಾತುಗಳು, ಅಲ್ಲಿ ತುಳು ಭಾಷೆಯ ಒಂದು ಸಮೃದ್ಧಿ ಇದೆ ಅಲ್ವಾ, ಅದು ಅವರನ್ನು ಬಹಳ
ಬೆರಗುಗೊಳಿಸಿ ನಾನು ಕಾವ್ಯ ಬರೆಯುವುದಿದ್ರೆ ಜನಸಾಮಾನ್ಯರಿಗೆ ಅರ್ಥವಾಗುವಂತ ಮತ್ತು ಜನಸಾಮಾನ್ಯರು ಬಳಸುವಂತ ಈ ಶ್ರೀಮಂತಿಕೆಯ ಸಮೃದ್ಧಿಯನ್ನು ಹೊಂದಿದಂತ ಭಾಷೆಯಲ್ಲೇ ನಾನು ಬರೆದ್ರೆ ಅದು ಅವರನ್ನು ಮುಟ್ತದೆ. ಮತ್ತು ಇನ್ನೊಂದು, ಅವರ ಕಾವ್ಯವನ್ನು ಬರೆಯುವುದರ ಹಿಂದೆ ಇದ್ದಂತ ಒಂದು ಧೋರಣೆ ಯಾವುದು ಅಂತ ಕೇಳಿದ್ರೆ, ಅವರಿಗೆ ದೇವರ ಕತೆ ಬರೆಯುವಂಥದ್ದು ಅವರ ಉದ್ದೇಶ ಅಲ್ಲ. ಒಬ್ಬ ಮನುಷ್ಯನೇ ತನ್ನ ಗುಣಗಳಿಂದ ಆದರ್ಶಗಳಿಂದ ಹೇಗೆ ಅವನನ್ನು ಜನರೇ ಅವನನ್ನು ದೇವರ ಪಟ್ಟಕ್ಕೆ ಏರಿಸ್ತಾರೆ, ಆ ನೆಲೆಯಲ್ಲಿ ಮನುಷ್ಯ ತನ್ನೆಲ್ಲ ಸಂಸ್ಕಾರಗಳನ್ನು, ತನ್ನ ಗುಣ, ತನ್ನ ಆದರ್ಶ, ತನ್ನ ದೌರ್ಬಲ್ಯಗಳನ್ನು ಮೀರಿ ಅವನು ಬಹಳ ದೈವತ್ವವನ್ನು ಹೊಂದುವಂತ ನೆಲೆಯ ರಾಮನ ಬಗ್ಗೆ ಬರಿಬೇಕು. ಆ ಮೂಲಕ ಒಂದು ಸಾಹಿತ್ಯದ ಮೂಲಕ, ತಾನೊಂದು ಮಹಾಕಾವ್ಯದ ಮೂಲಕ ತನ್ನ ಜನರಿಗೆ ಈ ವಿಚಾರವನ್ನು ಕೊಡಬೇಕೆನ್ನುವಂತ ಅವರ ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಂದಾರ ರಾಮಾಯಣ ಬರೆದಿದ್ದಾರೆ. ಆ ಮಂದಾರ ರಾಮಾಯಣದಲ್ಲಿ 22 ಅಧ್ಯಾಯಗಳಿವೆ. ಆ 22 ಅಧ್ಯಾಯಗಳಲ್ಲಿ ಬಹಳ ವಿಶೇಷತೆ ಇರುವಂತದ್ದು ಯಾವುದು ಕೇಳಿದ್ರೆ, ಅದರಲ್ಲಿ ಬಳಸಿರುವಂತವರ ತುಳು ಭಾಷೆ. ಇವತ್ತಿಗೆ ನಮಗೆ ತುಳು ಭಾಷೆಯನ್ನು ಕಲಿಸುವಂತಹ ಅಧ್ಯಾಪಕರು ಇರ್ಬೋದು, ತುಳು ಭಾಷೆಯ ಬಗ್ಗೆ ನಡೆಸುವಂತಹ ಸಂಶೋಧನೆಯನ್ನು ನಡೆಸುವಂತಹ ಸಂಶೋಧಕರು ಇರ್ಬೋದು, ಅವ್ರಿಗೆಲ್ರಿಗೂ ಕೂಡ ಇದು ಒಂದು ವಿಶ್ವಕೋಶದ ರೀತಿಯಲ್ಲಿ ಇದೆ ಮಂದಾರ ರಾಮಾಯಣ. ಅಷ್ಟು ಶಬ್ದಗಳು ತಮ್ಮ ಪರಿಸರದಿಂದಲೇ ಮತ್ತು ಜನಸಾಮಾನ್ಯರೇ, ಪಾಡ್ದನಗಳ ಭಾಷೆ ಇರ್ಬೋದು, ಗಾದೆಗಳ ಭಾಷೆ ಇರ್ಬೋದು, ಅಲ್ಲಿಯ ಹಾಸ್ಯದ ಇದಿರ್ಬೋದು, ಪ್ರತಿಯೊಂದನ್ನು ಕೂಡ ಜನರ ಜೊತೆಗೆ ಅವರು ಸೇರ್ಕೊಂಡು ಆ ಭಾಷೆಯಲ್ಲಿ ಒಂದು ಮಹಾಕಾವ್ಯ, ಅಂದ್ರೆ ಮಹಾಕಾವ್ಯದ ರಚನೆ ಅನ್ನುವಂಥದ್ದು ಒಂದು ಭಾಷೆಯಲ್ಲಿ ಅದು ಬಹಳ ದೊಡ್ಡ ಮೈಲುಗಲ್ಲು. ಅಂದ್ರೆ ಅಷ್ಟು ಸಮೃದ್ಧವಾದಂತ ನಮಗೆ ಶಬ್ದಗಳು ಬೇಕಾಗ್ತದೆ. ಮತ್ತು ಇನ್ನೊಂದು, ಈ ಕಾವ್ಯದ ಒಳಗಡೆ ಅವರು ಅನೇಕ ರೀತಿಯ ಹೊಸ ಹೊಸ ಶಬ್ದಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ಶಬ್ದಗಳ ಸೃಷ್ಟಿ ಕೂಡ ಅದು ಕೂಡ ಬಹಳ ವಿಶೇಷವಾಗಿರುವಂತದ್ದು. ಅಂದ್ರೆ ಇಲ್ಲಿ ರಾಮಾಯಣದ ಕಥೆಗಿಂತ ಕೂಡ ತುಳು ಭಾಷೆಗೆ ಒಂದಷ್ಟು ಶ್ರೀಮಂತಿಕೆಯನ್ನು ತಂದುಕೊಟ್ಟಂತ ಕೃತಿ ಅಂತ ಹೇಳ್ತಾ ಇದ್ದೀರಿ. ಇನ್ನೊಂದು, ನಮ್ಮ ಭೌಗೋಳಿಕ ಪರಿಸರ ಅದು ಕೂಡ ಇವತ್ತಿನ ಸಂದರ್ಭದಲ್ಲಿ ನಮಗೆ ತುಳು ಭಾಷಿಕರಿಗೆ ತುಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂತ ಮತ್ತು ತುಳು ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ಳೋವರಿಗೆ ಎಲ್ರಿಗೂ ಕೂಡ ನಮ್ಮ ತುಳುನಾಡು ಎನ್ನುವಂಥದ್ರ ಬಗ್ಗೆ ಇರುವಂತ ಒಂದು ಸೀಮಿತವಾದಂತ ಅಭಿಪ್ರಾಯದಿಂದ ನಾವು ಹೊರಗೆ ಬಂದು ಒಂದು ವ್ಯಾಪಕತೆಯನ್ನು ಕಟ್ಟಿಕೊಡುವಂತಹ ವಿಚಾರಗಳನ್ನು ಕೂಡ ನಾವು ಆ ಸಂಶೋಧನೆಯ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ನಮ್ಮ ಭೌಗೋಳಿಕ ಪರಿಸರ ಬಹುಶಃ ಇವತ್ತು ನಿಮಗೂ ಗೊತ್ತಿರಬಹುದು, ನಮ್ಮಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ರೀತಿಯ ನಮ್ಮ ಭೌಗೋಳಿಕ ಪರಿಸರವು ಕೂಡ ಇವತ್ತು ಬಹಳಷ್ಟು ಮಾರ್ಪಾಡುಗಳನ್ನು ಕಾಣ್ತಾ ಇದೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಗಮನಿಸಿದ್ರು ಕೂಡ ನಾವು ಬಾಲ್ಯದಲ್ಲಿ ಓಡಿ ಆಡ್ತಾ ಇದ್ದಂತ ಗುಡ್ಡ, ನಮ್ಮ ಕಾಡು ಅಥವಾ ನಮ್ಮ ಗದ್ದೆಗಳು ಎಲ್ಲವೂ ಕೂಡ ಇವತ್ತು ಸಮತಟ್ಟಾಗ್ತಾ ಇದೆ. ಆದ್ರೆ ಮಂದಾರ ರಾಮಾಯಣವನ್ನು ಓದ್ತಾ ಹೋದ ಹಾಗೆ ಆ ಎಲ್ಲ ಮಜಲು, ಗುಡ್ಡ, ಬೆಟ್ಟ ಇವೆಲ್ಲವೂ ಕೂಡ ಇದು ತುಳುನಾಡಿನ ಒಂದು ಭೌಗೋಳಿಕವಾದಂತಹ ಈ ಪರಿಸರವನ್ನು ನಾವು ಕಾಣ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಬಹಳ ವಿಶೇಷತೆ ಇರುವಂತದ್ದು ತುಳುನಾಡಿನ ಜನರ ಸಂಸ್ಕೃತಿ. ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆಯೂ ಕೂಡ ನಾವು ಏನು ಬಹು ಸಂಸ್ಕೃತಿ ಅಂತ ಹೇಳ್ತೇವಲ್ವಾ, ಆ ಬಹು ಸಂಸ್ಕೃತಿಯ ವಿವರಗಳನ್ನು ನಾವು ಈ ಮಂದಾರ ರಾಮಾಯಣದ ಪಾತ್ರಗಳ ಮೂಲಕ ಅವರು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲವೊಂದು ಏನ್ ಮಾಡಿದ್ದಾರೆ ಕೇಳಿದ್ರೆ, ರಾಮಾಯಣದ ಕತೆಗೆ ಪೂರಕವಾಗುವಂತ ರೀತಿಯ ಪಾತ್ರಗಳು, ಇನ್ನಷ್ಟು ಅವರೇ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. ದೊಂಬಕಣಿಯ, ತೂಚಣ್ಣ ಪಂಡಿತ, ಇಂಥ ಪಾತ್ರಗಳು ಮಂದಾರರದೇ ಸೃಷ್ಟಿ. ಅದು ಯಾವುದಕ್ಕೆ ಇದಾಗ್ತದೆ ಕೇಳಿದ್ರೆ, ನಮ್ಮ ತುಳುನಾಡಿನ ಇಲ್ಲಿಯ ಬೇರೆ ಬೇರೆ ವೃತ್ತಿಗಳನ್ನು ವಿವರಿಸುವಂತಹ ಆ ಎಲ್ಲ ವೃತ್ತಿಗಳ ಹಿನ್ನೆಲೆಯನ್ನಿಟ್ಟುಕೊಂಡು ಒಂದು ಮಹಾಕಾವ್ಯ, ರಾಮಾಯಣದ ಮಹಾಕಾವ್ಯದ ಮೂಲಕ ತುಳು ಭಾಷೆ, ತುಳು ಭೌಗೋಳಿಕ ಪರಿಸರ, ತುಳುನಾಡಿನ ಜನರ ಒಂದು ಸಂಸ್ಕೃತಿ. ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ನಡೆಯುವಂತಹ ಘಟನೆಗಳು ಏನಿದೆ, ಆ ಪ್ರದೇಶಗಳು ಮತ್ತು ಇಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಭಿನ್ನತೆ ಇದೆಯಾ ಅಥವಾ ಅದೇ ಪ್ರದೇಶಗಳು ಹೇಗೆ? ಇದು ಬಹಳ ಮುಖ್ಯವಾದಂತ ವಿಷಯ. ನಮ್ಗೆ ಈಗ ನಾನು ಕೂಡ ಈ ರಾಮಾಯಣದ ಬಗ್ಗೆ, ಮಂದಾರ ರಾಮಾಯಣದ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲೂ ಕೂಡ ನನ್ನಲ್ಲೂ ಕೂಡ ಕೆಲವು ನನ್ನ ಅಭಿಪ್ರಾಯಗಳನ್ನು ಕೂಡ ನನಗೆ ಬದಲಾಯಿಸಿಕೊಳ್ಳಿಕ್ಕೆ ಈ ಸಂಶೋಧನೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಬಹುತೇಕ ಇವತ್ತು ಕೂಡ ನಮ್ಮ ಜನರ ನಡುವೆ ಕೆಲವೊಂದು ವಿಚಾರಗಳ ಬಗ್ಗೆ ರಾಮಾಯಣದ ಕಥೆಯನ್ನು ಇಟ್ಟುಕೊಂಡು ಮತ್ತು ರಾಮಾಯಣ ನಡೆದಿದೆ ಎನ್ನುವಂತಹ ಪ್ರದೇಶಗಳನ್ನು ಇಟ್ಟುಕೊಂಡು ವಾದ ವಿವಾದಗಳು ನಡೀತಾ ಇರುವಂತಹ ಇಂಥ ಸಂದರ್ಭದಲ್ಲಿ ರಾಮಾಯಣ ಎನ್ನುವಂಥದ್ದು ಒಂದಲ್ಲ. ಮಂದಾರ ರಾಮಾಯಣವನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡಿದ್ರೆ, ಆ ಮಂದಾರ ರಾಮಾಯಣದ ಅಯೋಧ್ಯೆ ಇರ್ಬೋದು, ಲಂಕೆ ಇರ್ಬೋದು, ಎಲ್ಲವೂ ಕೂಡ ತುಳುನಾಡೆ. ಕಡಲು ಆ ಕಡೆ ಹೋದ್ರೆ ಕಡಲನ್ನು ದಾಟಿದ ಕೂಡಲೇ ಅದು ಲಂಕೆ. ಆಮೇಲೆ ನಮ್ಮದೇ ಒಂದು ಕುಮೇರಿ, ನಮ್ಮದೇ ಒಂದು ಗದ್ದೆ, ನಮ್ಮದೇ ಒಂದು ಪಡಪು, ನಮ್ಮದೇ ಇದೇ ಒಂದು ನಮ್ಮ ತುಳುನಾಡಿನಲ್ಲಿ ಯಾವ ಒಂದು ಚಿಕ್ಕ ಮಗು ನಮ್ಮದೇ ಯಾವೆಲ್ಲ ಪ್ರದೇಶಗಳಿದೆ ಅಲ್ಲಿ ರಾಮ, ಅದೇ ಅಯೋಧ್ಯೆ, ಆಮೇಲೆ ಇಲ್ಲಿಯ ಬುಳೆ ಕಾಣಿಕೆಗಳು ಎಲ್ಲವೂ ಕೂಡ ನಮ್ಮ ಈ ಸ್ಥಳೀಯವಾಗಿ ನಾವು ನಡೆಸ್ಕೊಂಡು ಬರುವಂತ ಆರಾಧನೆಗಳು, ನಮ್ಮ ಆಚರಣೆಗಳು,
ಅದು ವಾರ್ಷಿಕಾವರ್ತನ ಆಚರಣೆಗಳಿರ್ಬೋದು, ಈ ಎಲ್ಲ ಆಚರಣೆಗಳು ಅಥವಾ ಜೀವನಾವರ್ತನವಾದಂಥ ಆಚರಣೆಗಳು, ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅವನ ಹುಟ್ಟಿನಿಂದ ಸಾಯುವವರೆಗೆ ಸತ್ತ ನಂತರ ನಡೆಸುವಂತಹ ಈ ಎಲ್ಲ ಆಚರಣೆಗಳನ್ನು ಮಂದಾರ ರಾಮಾಯಣದ ಪಾತ್ರಗಳಿಗೆ ಸಮೀಕರಿಸಿಕೊಂಡು ಮತ್ತು ಕೆಲವೊಂದು ಪಾತ್ರಗಳನ್ನು ವಿಶೇಷವಾಗಿ ಸೃಷ್ಟಿ ಮಾಡಿಕೊಂಡು ಅವರು ಈ ರಾಮಾಯಣದ ಕಥೆಯನ್ನು ಬರೆದಿದ್ದಾರೆ. ಅಂದ್ರೆ ರಾಮಾಯಣದ ಪಾತ್ರಗಳು ತುಳುನಾಡಿನಲ್ಲಿ ಓಡಾಡ್ತವೆ, ಆ ಒಂದು ದೃಶ್ಯವನ್ನು ನಮ್ಮ ಕಣ್ಣಿಗೆ ಕಟ್ಟುಕೊಟ್ಟಿದ್ದಾರೆ ಅನ್ನೋದು ಹೇಳ್ತಾ ಇದ್ರಿ. ಎಸ್, ಇದರ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮಾಡ್ತೀನಿ. ವೀಕ್ಷಕರ ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ತುಳು ಸಂಸ್ಕೃತಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಎಂದಿನಂತೆ ಯುವ ಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ತುಳು ಸಂಸ್ಕೃತಿಯ ಬಗ್ಗೆ ನಾವು ಮಾತುಕತೆಯನ್ನು ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಏನಂದರೆ ಬಹಳ ಪ್ರಮುಖವಾಗಿ ತುಳು ಸಂಸ್ಕೃತಿಯ ಒಂದು ಪ್ರಾಚೀನತೆ ಮತ್ತು ಆ ಭಾಷೆಯ ವಿಸ್ತಾರ ಮತ್ತು ಅದರ ಶ್ರೀಮಂತಿಕೆಯನ್ನು ಒಂದು ಪ್ರಚುರಪಡಿಸುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಅದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ನಿಕೇತನ್ ಅವರೊಂದಿಗೆ ಒಂದು ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾ ಇರುವಂಥದ್ದು. ನಿಕೇತನ್ ಅವರಲ್ಲಿ ಕೇಳ್ತಾ ಇದ್ದೆ ನಾನು, ತಾವು ಮಂದಾರ ರಾಮಾಯಣದ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿರುವಂಥದ್ದು. ಮಂದಾರ ರಾಮಾಯಣದಲ್ಲಿ ತುಳುನಾಡಿನ ಆಚರಣೆಗಳು, ಅದು ವಾರ್ಷಿಕ ಆಚರಣೆಗಳಿರ್ಬೋದು ಅಥವಾ ಇತರ ಸಣ್ಣ ಪುಟ್ಟ ಆಚರಣೆಗಳಿರ್ಬೋದು, ಈ ಆಚರಣೆಗಳನ್ನು ಅದರಲ್ಲಿ ಸೇರಿಸುವಂಥ ಪ್ರಯತ್ನಗಳಾಗಿದೆಯಾ, ಹೇಗೆ? ಮಂದಾರ ರಾಮಾಯಣದಲ್ಲಿ ತುಳುನಾಡಿಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯ ಜೀವನಾವರ್ತನ ಮತ್ತು ವಾರ್ಷಿಕಾವರ್ತನ ಆಚರಣೆಗಳನ್ನು ಕೂಡ ಸಾಂದರ್ಭಿಕವಾಗಿ ತೆಗೆದುಕೊಂಡು ಬಂದಿದ್ದಾರೆ. ಮತ್ತು ಅಲ್ಲಿ ಆಚರಣೆಗಳು ಮಾತ್ರ ಮುಖ್ಯ ಅಲ್ಲ. ಈಗ ಇಲ್ಲಿಯ ಕೋಲ, ನೇಮ, ತಂಬಿಲ, ಆಲಡಿ ಇವೆಲ್ಲ ಮಾತ್ರ ಅಲ್ಲ, ಅದರ ಜೊತೆಗೆ ಈ ಆಚರಣೆಗಳ ಹಿಂದೆ ನಮಗೆ ಮಂದಾರ ರಾಮಾಯಣ ಇವತ್ತು ಯಾಕೆ ಬಹಳ ಮುಖ್ಯ ಪ್ರಸ್ತುತ ಯಾಕೆ ಕೇಳಿದ್ರೆ, ಅದರ ಹಿಂದೆ ಆಚರಣೆಗಳ ಹಿಂದೆ ಬಹಳ ಒಂದು ವೈಚಾರಿಕವಾದಂತ ಒಂದು ದೃಷ್ಟಿಕೋನವನ್ನು ಮಂದಾರ ಕೇಶವ ಭಟ್ರು ಕೊಟ್ಟಿದ್ದಾರೆ. ನಾನು 2 ವಿಚಾರಗಳನ್ನು ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು, ಇಲ್ಲಿ ಬರುವಂತ ದಶರಥನ ಒಂದು ಪುತ್ರ ಕಾಮೇಷ್ಟಿ ಯಾಗದ ಒಂದು ವಿವರಣೆ ಬರ್ತದೆ. ಅದರಲ್ಲಿ ಆ ಸಂದರ್ಭದಲ್ಲಿ 1970ರಲ್ಲಿ ನಮಗೆ ಭೂ ಸುಧಾರಣೆ ಬರುವವರೆಗೆ ಇಲ್ಲಿ ಯಜಮಾನರ ಮನೆಗೆ ಗೇಣಿದಾರರು ಕೊಂಡೋಗಿ ಹಾಕ್ಬೇಕಿತ್ತು. ಅದನ್ನು ಮಂದಾರರು ಸ್ವತಃ ಅವರ ಒಕ್ಕಲುನವರಿಗೆ ಎಲ್ಲ ಭೂಮಿ ಹೋಗಿತ್ತು ಅವರದ್ದು. ಆ ಒಕ್ಕಲಿನವರಿಗೆ ಭೂಮಿ ಹೋದಾಗ ಬಹಳ ಏನಾಗ್ತದೆ ಕೇಳಿದ್ರೆ, ನಮ್ಮ ಭೂಮಿ ನಾವು ಕಳ್ಕೊಂಡಿದ್ರೆ ಆ ಬಗ್ಗೆ ನಮ್ಮಲ್ಲಿ ಒಂದು ನೋವಿರ್ತದೆ. ನಾವು ಯಾವಾಗಲೂ ದಣಿಯ ಪರವಾಗಿರ್ತೇವೆ. ಆದ್ರೆ ಸ್ವತಃ ಮಂದಾರರು ಭೂಮಿಯನ್ನು ಕಳ್ಕೊಂಡವರಾಗಿದ್ರು ಕೂಡ ಅವರು ಈ ಕಾವ್ಯದ ಒಳಗಡೆ ಕೊಡುವಾಗ ಕಬಂಧನ ಮೂಲಕ ಅಲ್ಲಿ ಏನ್ ಕೊಡ್ತಾರೆ ಕೇಳಿದ್ರೆ, ಅಲ್ಲಿ ಕಬಂಧ ಬಹಳ ಒಂದು ಕ್ರೌರ್ಯದ ಒಂದು ಯಜಮಾನ್ಯ ಸಂಸ್ಕೃತಿಯ ಒಂದು ದ್ಯೋತಕವಾಗಿ ಬಿಡ್ತಾನೆ. ಮತ್ತು ನಿಜವಾಗಿಯೂ ಕೂಡ ಆ ಗೇಣಿದಾರರನ್ನು ಹಿಂಸಿಸುವಂತಹ ಒಂದು ವಿಚಾರವನ್ನು ಆ ಕಬಂಧನ ಮೂಲಕ ಕೊಡುವಂತ ಯಜಮಾನ್ಯ ಸಂಸ್ಕೃತಿ ಎಷ್ಟು ಕ್ರೌರ್ಯವನ್ನು ಬಿತ್ತುತ್ತದೆ ಎನ್ನುವಂಥದ್ದು, ಅದು ಅವಸಾನ ಆಗ್ಬೇಕು ಎನ್ನುವಂತ ನೆಲೆಯಲ್ಲೇ ಮಂದಾರ ಕೇಶವ ಭಟ್ರು ಈ ಕಾವ್ಯದಲ್ಲಿ ಬರೆದಿದ್ದಾರೆ. ಸಂಪೂರ್ಣವಾಗಿ ಅವನ ಮನೆಗೆ ಕೊಂಡೋಗಿ ಹಾಕುವಂತ ಬುಲೆ ಕಾಣಿಕೆ, ಆಗ ಅವನು ತೋರಿಸುವಂತ ದರ್ಪ, ಇವೆಲ್ಲವನ್ನು ಕೊಡುವ ಮೂಲಕ ಅವರ ಒಂದು ವೈಚಾರಿಕ ಒಂದು ಆಯಾಮವನ್ನು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಬಹಳ ವಿಶೇಷವಾದದ್ದು, ರಾವಣನ ಸಂದರ್ಭದಲ್ಲಿ ಅವನಿಗೆ ಯುದ್ಧದಲ್ಲಿ ಸೋಲಾಗ್ತದೆ ಅನ್ನುವಂತ ಭೀತಿ ಎಲ್ಲ ಬಂದಾಗ ಅವನೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೇಳಿದ್ರೆ, ಇಲ್ಲಿ ದೊಂಬ ಕಣಿಯನ್ ಅಂತ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಕೇಶವ ಭಟ್ರು. ಅವನ ಮೂಲಕ ಇಲ್ಲಿ ಮಾಟ ಮಾಡಿಸುವಂಥದ್ದು. ನಮ್ಮ ತುಳುನಾಡಿನಲ್ಲಿ ಇಂಥದೆಲ್ಲ ಈಗಲೂ ಕೂಡ ಎಷ್ಟು ನಾವು ವೈಚಾರಿಕತೆ ಹೇಳಿದ್ರು ಕೂಡ ನಮ್ಮ ಜನರ ಮನಸ್ಸಿನ ಆಳದಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಸೋಲಾಗ್ತಾ ಇದ್ರೆ ಎಲ್ಲಿಯಾದ್ರೂ ಹೋಗಿ ಈ ಅಥವಾ ಇಂಥ ಇದರ ಹಿಂದೆ ಹೋಗುವಂತ ಒಂದು ಮನೋಧರ್ಮ ಇದೆ. ಅದನ್ನೇ ಈ ಇದರಲ್ಲೂ ಕೂಡ ಬಹಳ ಸವಿಸ್ತಾರವಾಗಿ ಯಾವ ರೀತಿಯ ಮಾಟ ಮಾಡುವಂತ ಒಂದು ಪ್ರಕ್ರಿಯೆ, ಅದಕ್ಕೆ ಏನೆಲ್ಲ ಉಗುರು ಇರ್ಬೋದು, ಕಪ್ಪೆ ಇರ್ಬೋದು, ಇದನ್ನೆಲ್ಲ ಹಾಕ್ತಾರೆ, ಅಥವಾ ಇದನ್ನು ತೆಂಗಿನ ಇದರದ್ದು ಹಾಕುವಂಥದ್ದು, ಅದರದ್ದು ವಿಸ್ತಾರವಂತ ವಿವರಣೆಗಳನ್ನು ಎಷ್ಟು ಸೂಕ್ಷ್ಮವಾಗಿ ಅವರು ಗಮನಿಸಿದ್ದಾರೆ ಎನ್ನುವಂಥದ್ದನ್ನು ಒಬ್ಬರು ಅಧ್ಯಾಪಕರಾಗಿದ್ದವರು. ಆದ್ರೆ ಇದನ್ನೆಲ್ಲ ಗಮನಿಸ್ಕೊಂಡು ಅದನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಆದ್ರೆ ವಿಶೇಷ ಏನ್ ಹೇಳಿದ್ರೆ, ಕಾವ್ಯದ ಒಳಗಡೆ ಅವ್ರು ಹೇಳ್ತಾರೆ, ದೊಂಬನ ಕೀರ್ತಿಮೋಡು ರಾವಣನ ಪಗೆ ನಕ್ಕಲೇಡ ಒರಿಯಗ್ಲ ಒಂಜಿ ಉಮಿಲ್ ಕುಲಿಪುನಾಥ ಅಂಡಲ ಆಯ್ಜಿಂಡಲ ದೊಂಬಕಣಿಯೆ ಮಾತ್ರ ಕೂರೊಂದಿತ್ತಿನಾಯೆ ಮಗಲೆಗು ಮಲ್ಲ ಪೊದುರು ನಾಡುನ ಧೈರ್ಯ ಮಲ್ತೆ ಮಾಟದ ಗುಣನ ಅವಗುಣನ ಮಂತ್ರಾದಿಗೆ ಮಾತ್ರ ಅವು ಬುಧದೆಸೆ. ದೊಂಬಕಣಿಯನ್ನ ಮಾಟ ಮಂತ್ರ ಅಷ್ಟೆಲ್ಲ ಮಾಡಿದಾನೆ ಅವನು ರಾವಣನ ಶತ್ರುಗಳಿಗೆ ಏನು ಒಂದು ಉಮಿಲ್ ಸ್ವಲ್ಪವೂ ಕೂಡ ಅವರಿಗೆ
ಏನೂ ಆಗ್ಲಿಲ್ಲ. ಆದ್ರೆ ಇವನು ಮಾತ್ರ ಇವನ ಮಗಳಿಗೆ ಮಾತ್ರ ಒಂದು ದೊಡ್ಡ ಒಂದು ನೆಂಟಸ್ತಿಕೆ. ಇವನು ಬಹಳ ಶ್ರೀಮಂತ ಆದ. ಒಟ್ಟು ಮಾಟ ಮಾಡುದು ಮಂತ್ರ ಮಾಡುದು ಅಂದ್ರೆ ಇದ್ರ ಒಂದು ಜನರ ಸುಲಿಗೆ ನಡೀತಾ ಇದೆ ಅನ್ನೋದನ್ನ ಅದರ ಮೂಲಕ ಹೇಗೆ ಜನ ಅವರ ಬಹಳ ದೌರ್ಬಲ್ಯಗಳನ್ನು ಅಥವಾ ಅವರ ಮನಸ್ಸು ಬಹಳ ಅಸಹಾಯಕತೆಯ ಸಂದರ್ಭದಲ್ಲಿದ್ದಾಗ ಹೇಗೆ ಇಂಥ ಮೂಲಕ ಅವರನ್ನು ಒಳಪಡಿಸಿಕೊಳ್ತಾರೆ, ಮಿಸ್ಯೂಸ್ ಮಾಡ್ತಾರೆ, ಅದನ್ನು ಈ ಕಾವ್ಯದ ಮೂಲಕ ಅಂತ ವೈಚಾರಿಕವಾದಂಥ ಅನೇಕ ಅಂಶಗಳನ್ನು ಕೊಡುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇನ್ನು ಸ್ತ್ರೀ ಸಮಾನತೆಯ ವಿಷಯದಲ್ಲಿ ಬಂದಾಗಲೂ ಕೂಡ ಹಾಗೇನೆ ಅಹಲ್ಯ ವೃತ್ತಾಂತವನ್ನು ತಗೊಂಡ್ ಬರ್ತಾರೆ. ಅಹಲ್ಯ ವೃತ್ತಾಂತವನ್ನು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಕಾವ್ಯದ ಒಳಗಡೆ ಕೇಳಿದ್ರೆ. ಅಹಲ್ಯಗೆ ಮತ್ತು ಇಂದ್ರನಿಗೆ ಮದುವೆ ಆಗಿರ್ತದೆ. ಆ ಇಂದ್ರ ಮತ್ತು ಅಹಲ್ಯ ನಮ್ಮದು ಎಲ್ಲ ಉಳಿದ ನಾವು ಪುರಾಣದ ಕಥೆಗಳಲ್ಲಿ ಓದುವ ಹಾಗೇನೆ. ಮತ್ತು ಅವಳು ಶಾಪಗ್ರಸ್ತೆಯಾಗಿ ಕಲ್ಲಾಗಿ ರಾಮ ಬಂದ ಮೇಲೆ ಮತ್ತೆ ಅವಳ ಕತೆ ಇರುವಂತದ್ದು. ಇಲ್ಲಿ ಹೇಗಾಗ್ತದೆ ಕೇಳಿದ್ರೆ, ಅವಳು ಕಲ್ಲಿನ ರೀತಿಯಲ್ಲಿ ಗೌತಮನ ಆಶ್ರಮದಿಂದ ಹೊರಗೆ ಕುತ್ಕೊಂಡಿದ್ದಾಳೆ. ಅವಳು ಯಾಕೆ ಆ ರೀತಿ ಕುತ್ಕೊಂಡಿದ್ದಾಳೆ ಕೇಳಿದ್ರೆ, ಗೌತಮನಿಗೆ ಒಂದು ಕನಸು ಬೀಳ್ತದೆ. ಕನಸು ಬಿದ್ದಾಗ ಅವಳು ಇಂದ್ರನ ಜೊತೆಗೆ ಅವಳು ಕನವರಿಸ್ತಾ ಇರ್ತಾಳೆ. ಇವಳಿಗೆ ಅಹಲ್ಯೆ ಕನವರಿಸುವಾಗ ಸ್ವರ್ಗದ ಅರಸ ಇಂದ್ರನ ಬಗ್ಗೆ ಅವಳು ಕನವರಿಸಿದ್ಲು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಳ ಬಗ್ಗೆ, ಇವಳ ಶೀಲದ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಆಗ ಇವಳು ಹೇಳ್ತಾಳೆ, ನನ್ಗೆ ಕನಸಿನಲ್ಲಿ ನಾನು ಈ ರೀತಿ ಮಾಡಿದೆ ಅಂತ ಹೇಳುವಂತ ನನ್ನ ಗಂಡ ನಾಳೆ ನಾನು ಸತ್ಯ ಅಂತ ಹೇಳಿ ಕನಸು ಬಿದ್ರೆ ನನ್ನನ್ನು ಏನ್ ಮಾಡ್ಬೋದು, ಇವರು ಸುಟ್ಟು ಹಾಕಿ ಕಾಗೆಗಳಿಗೆಲ್ಲ ಅನ್ನ ಇಡ್ಲಿಕ್ಕಿಲ್ವಾ, ಇವ್ರ ಜೊತೆಗೆ ನಾನು ಹೇಗೆ ಬದುಕುದು, ನನ್ನ ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಆದ್ರೆ ಹಿಂದಿನ ಕಥೆಯನ್ನು ಹೇಳ್ತಾಳೆ. ನಿಜವಾಗಿ ಇಂದ್ರನಿಗೆ ಮತ್ತು ಗೌತಮ ಇಬ್ರು ಕೂಡ ಹೋಗಿ ಅಹಲ್ಯೆಯನ್ನು ಮದುವೆ ಆಗ್ಬೇಕು ಅಂತ ಹೋಗ್ತಾರೆ. ಆಗ ಬ್ರಹ್ಮ ಏನ್ ಮಾಡ್ತಾನೆ ಹೇಳಿದ್ರೆ, ಯಾರು ಮುಕ್ಕಾಲು ಮೂರುಗಳಿಗೆ ಒಳಗಡೆ ಭೂಮಿಯನ್ನು ಸುತ್ತಿಕೊಂಡು ಬರ್ತೀರಾ ಅವರಿಗೆ ನಾನು ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿ ಮಗಳನ್ನು ಕೊಡ್ತೇನೆ ಹೇಳುವಾಗ ಇಂದ್ರ ಇದನ್ನು ಏರಿಕೊಂಡು ಸುತ್ತಲಿಕ್ಕೆ ಓಡ್ತಾನೆ. ಆದ್ರೆ ಗೌತಮ ಏನ್ ಮಾಡ್ತಾನೆ ಹೇಳಿದ್ರೆ, ಅವಳ ಮನೆಯಲ್ಲಿದ್ದಂತಹ ಕೊಟ್ಟಿಗೆಗೆ ಹೋಗ್ತಾನೆ. ಅಲ್ಲಿಯ ದನಕ್ಕೆ ಒಂದು ಸುತ್ತು ಬಂದು ಹೇಳ್ತಾನೆ, ದನ ಮತ್ತು ಭೂಮಿಗೆ ಭೇದ ಇಲ್ಲ, ಹಾಗಾಗಿ ನಿನ್ನ ಮಗಳನ್ನು ನಂಗೆ ಮದುವೆ ಮಾಡಿ ಕೊಡ್ಬೇಕು ಅಂತ. ಧರ್ಮಶಾಸ್ತ್ರದ ಪ್ರಕಾರ ಭೂಮಿ ಮತ್ತು ದನ ಒಂದೇ ಅಂತ ಹೇಳಿ ಇವನಿಗೇನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಇಂದ್ರ ಬರೋದ್ರ ಒಳಗಡೆ ಇವಳಿಗೆ ಮದುವೆಯನ್ನು ಮಾಡಿ ಕೊಟ್ಟಾಗ್ತದೆ. ಆಗ ಇವಳು ಹೇಳ್ತಾಳೆ, ನನ್ಗೆ ನಿಜವಾಗಿ ಚಂದ ಇದ್ದವನು ಯಾರು, ಇಂದ್ರ, ಸ್ವರ್ಗದ ಅರಸು, ಅವನ ಬಗ್ಗೆ ನನಗೆ ಮನಸ್ಸಿದ್ದದು ಹೌದು, ಆದ್ರೆ ನನ್ನನ್ನು ಸೀಂತ್ರಿ ಗೊಬ್ಬುದು ಏನನ್ನ ಕನತೆರಿ ಇಡೆಗ್ ಭೂಮಿಲ ಪೆತ್ತಡ್ಲ ಬೇದ ಇಜ್ಜಿ ಬಂದು ಭೂಮಿ ಬೊಕ್ಕ ಪೆತ್ತ ಬೇದ ಇಜ್ಜಿ ಬಂದು ಸೀಂತ್ರಿ ಗೊಬ್ಬುದು ಏನನ್ನ ಕನತೆರಿ ಇಡೆಗ್ ಸೀಂತ್ರಿ ಗೊಬ್ಬಿಂದಾಗ ಬಂಡ ಇತ್ತ ಪೆತ್ತಲ ಭೂಮಿಲ ಒಂಜೆ ಅಂದ ಅಂಡ ಪೆತ್ತದ ಬೆರಿಟ್ಟು ಗುಂಡು ಮಲ್ತದ ದೈದಿವರೆಗೆ ಆಪುಂಡೆ ಅಂತ ನೋಡಿ. ಎಂತ ಒಂದು ವೈಚಾರಿಕವಾದಂತ ಪ್ರಶ್ನೆ. ದನ ಮತ್ತು ಇದೆರಡು ಒಂದೇ ಆದ್ರೆ ಅದ್ರಲ್ಲಿ ನಾವು ಗುಂಡಿ ತೊಡಲಿಕ್ಕೆ ಆಗ್ತದ? ಅಂದ್ರೆ ಧರ್ಮ ಸೂಕ್ಷ್ಮತೆಗಳ ಮೂಲಕ ಕೆಲವೊಮ್ಮೆ ಹೆಣ್ಣನ್ನು ಹೇಗೆ ಅವಳ ಒಂದು ಹಕ್ಕನ್ನು ಅವಳ ಒಂದು ಆಸೆಗಳನ್ನು ಹೇಗೆ ಕಸಿತಾರೆ ಅನ್ನುವಂಥ ಸೂಕ್ಷ್ಮ ಪ್ರಶ್ನೆಗಳನ್ನು ಕೂಡ ಮಂದಾರರು ಅಹಲ್ಯ ಮೂಲಕ ಕೇಳಿಸ್ತಾರೆ. ಅದೇ ರೀತಿ ಅನೇಕ ಮಲೆಕುಡಿಯನ ಸಂದರ್ಭ ಬರ್ತದೆ. ವಾಲ್ಮೀಕಿಯ ಪೂರ್ವಾಶ್ರಮದ ಕತೆ, ಅಲ್ಲಿಯೂ ಕೂಡ ಅವನು ಪೂರ್ವಾಶ್ರಮದಲ್ಲಿ ಅವನು ದರೋಡೆಕೋರನಾಗಿರ್ತಾನೆ. ಅಲ್ಲಿ ಅವರೆಲ್ಲ ಹೇಳ್ತಾರೆ, ನೀನು ಇಷ್ಟು ದರೋಡೆ ಮಾಡ್ತೀಯಲ್ಲ, ನಿನ್ನ ಹೆಂಡತಿ ಮಕ್ಕಳಿಗೆ ಅಂತ ಹೇಳ್ತಾನೆ ಅವನು, ಅವರನ್ನು ಸಾಕ್ಲಿಕ್ಕೆ ಅಂತ ಹೇಳಿ. ಆಗ ಸಪ್ತ ಋಷಿಗಳು ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀನ್ ಹೆಂಡತಿ ಮಕ್ಕಳ ಹತ್ರ ಹೋಗಿ ಕೇಳು, ನಿನಗೆ ಯಾರ್ಯಾರು ತಲೆಯೆಲ್ಲ ಒಡೆದು ಹಾಕ್ತಾ ಇದೆಯಲ್ಲ, ಮಾಡ್ತಾ ಇರುವಂತ ಪಾಪದಲ್ಲಿ ಅವರಿಗೆ ಪಾಲು ಉಂಟಾ ಅಂತ ಕೇಳು ಅಂತ. ಆಯ್ತು, ನಾನು ಹೋಗಿ ಕೇಳಿ ಬರ್ತೇನೆ, ಅವರಿಗೆ ಸಹ ಪಾಲು ಉಂಟು, ಯಾಕಂದ್ರೆ ನಾನು ಕೊಂಡೊಯ್ದು ಕೊಡುದು ಅವರಿಗೆ. ಇವನು ಸೀದಾ ಹೋಗ್ತಾನೆ ಅವರಿಗೆ, ಆ ಹೆಂಡತಿ ಮಕ್ಕಳ ಹತ್ರ, ಹೆಂಡತಿ ಹತ್ರ ಕೇಳ್ತಾನೆ, ಈಗ ಯಾರ್ದಾದ್ರು ತಲೆ ಎಲ್ಲ ಒಡೆದು ತಕೊಂಡ್ ಬಂದಿದ್ರೆ ಅದು ತಪ್ಪಾ ಸರಿಯಾ? ಅದಕ್ಕೆ ಇವಳು ಕೇಳ್ತಾಳೆ, ಎಂತ ಪೆದ್ದು ಪ್ರಶ್ನೆ ಇದು, ಮಂಡೆ ಒಡೆಯುವುದು ಯಾವತ್ತೂ ತಪ್ಪೇ ಹೇಳ್ತಾಳೆ. ಆದ್ರೆ ಆ ತಪ್ಪು ನಾನು ಮಾಡಿದ್ರೆ ಅದ್ರಲ್ಲಿ ನಿನ್ಗೂ ಸಹ ಪಾಲಿಲ್ವಾ ಕೇಳ್ತಾನೆ. ಆಗ ಅವಳೊಂದು ಉತ್ತರ ಹೇಳ್ತಾಳೆ ಅವನ ಆ ಪ್ರಶ್ನೆಗೆ, ಕರ ಬಿಸಲೆಡಿತ್ತಿನ ಕರಿ ಅಡ್ಪಿನಾಳೆನ ಕೈ ಕತ್ತಂದೆ ತಿನ್ಪಿನ ಕೈಕ್ ತಾಗು ನೆಂಚ ಈರೋರ ಪಣ್ಲೆ ಅಂತ. ಕರ ಬಿಸಲೆಯ ನಮ್ಮ ಇದು ಉಂಟಲ್ವಾ, ಅದು ಹೇಗೆ ತಾಗ್ತದೆ. ಹಾಗಾಗಿ ನೀವು ಮಾಡಿದಿರಿ ತಪ್ಪು, ಉಣ್ಬೇಕಾದವ್ರು ನೀವೇ, ನಮ್ಗೇನೂ ಗೊತ್ತಿರ್ಲಿಲ್ಲ, ನೀವು ತಂದು ಹಾಕಿದ್ದೀರಿ, ನಾವು ತಿಂದಿದ್ದೇವೆ, ಹಾಗಾಗಿ ನಮ್ಗೆ ನಿಮ್ಮ ಪಾಪದಲ್ಲಿ ಪಾಲಿಲ್ಲ ಅಂತೇಳಿ. ಆಗ ಅವನಿಗೆ ಆಶ್ಚರ್ಯ ಆಗ್ತದೆ, ನಾನು ಏನೇನೆಲ್ಲ ಮಾಡಿ. ಬಹುಶಃ ಇಂಥ ಮಾತುಗಳು ಕೂಡ ಇವತ್ತಿನ ಸಂದರ್ಭದ ನಮ್ಮ ಯುವ ಜನರಿಗೆ ಮತ್ತು ನಮ್ಮ ವೃತ್ತಿ ಧರ್ಮದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಅನ್ಯಾಯವನ್ನು ಮಾಡದೆ ನಾನೇನು ಮಾಡಿದ್ರು ಸಹ ನನ್ನ ಪಾಪ ಅದು ನನ್ನನ್ನೇ ಸುಟ್ಟಾಗ್ತದೆ ಎನ್ನುವಂತ ಅನೇಕ ಒಳನೋಟಗಳನ್ನು ಕೂಡ ಈ ಕಾವ್ಯ ಕಟ್ಟಿಕೊಡ್ತದೆ. ಮತ್ತೆ ಅವೆಲ್ಲವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆದದ್ದು ಎಲ್ಲಿಂದ ಕೇಳಿದ್ರೆ, ಅವರಿಗೆ ಪ್ರೇರಣೆ ಯಾರು ಕೇಳಿದ್ರೆ, ಇಲ್ಲಿಯ ಒಂದು ಸಾಮಾನ್ಯ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಥವಾ ಇಲ್ಲಿಯ ಜನರಿಂದ ಈ ಭಾಷೆ, ಆ ಭಾಷೆಯನ್ನು ಬಹುಶಃ ಇವತ್ತಿಗೂ ಕೂಡ ನೀವು ಗಮನಿಸಿರ್ಬೋದು, ಯಾರಿಗೆ ನಮ್ಮ ಸ್ಥಳೀಯ ನಮ್ಮ ನೆಲದ ಭಾಷೆಯ ಒಂದು ಅರಿವಿರ್ತದೆಯೋ ಆ ಭಾಷೆಯ ಮೂಲಕ ಅವರು ಅದ್ಭುತವಾದದನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ನಾವು ಈಗ ನಾನೊಂದು ಭಾಷಾ ಅಧ್ಯಾಪಕಿಯಾಗಿ ಕೂಡ ಗಮನಿಸ್ಕೊಳ್ತಾ ಇದ್ದೇನೆ. ನಮ್ಮ ಕನ್ನಡ ಭಾಷೆ ಇರ್ಬೋದು, ನಾನು ತುಳು ಭಾಷೆ ಇರ್ಬೋದು, ಕನ್ನಡ ಭಾಷೆಯಲ್ಲೂ ಕೂಡ ಹಾಗೆ ನಮ್ಮ ಕುರ್ಕುರು ಮಾಮನವರದ್ದು ಅವರ ಒಂದು
ಭಾಷೆಯನ್ನು ಬಳಸುವಂತ ನಿರರ್ಗಳವಾಗಿ ಬಳಸುವ ಒಂದು ಚಾಕಚಕ್ಯತೆ ಇದೆ ಅಲ್ವಾ, ಪ್ರಾಸಬದ್ಧವಾಗಿ ಹೌದು. ಅದನ್ನು ಅದಕ್ಕೆ ಬಹಳ ನಾವು ತರಬೇತಿಯ ಮೂಲಕ ನಾವೀಗ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಒಂದು ನಿರೂಪಣೆ ಮಾಡಿಸ್ಬೇಕಿದ್ರೆ, ಒಂದು ಭಾಷಣ ಮಾಡಿಸ್ಬೇಕಿದ್ರೆ ಅಥವಾ ಒಂದು ಪಾಠ ಮಾಡಬೇಕಿದ್ರು ಕೂಡ ಎಷ್ಟು ತಯಾರಿ ಮಾಡ್ತೇವೆ. ಆದ್ರೆ ನಮ್ಮ ಜನಸಾಮಾನ್ಯರು ಪಾಡ್ದನಗಳನ್ನು, ಈಗ ನಾವು ತುಳು ಭಾಷೆಯ ಶ್ರೀಮಂತಿಕೆ ಬಗ್ಗೆ ಮಾತನಾಡುವಾಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ನಮಗೆ ತುಳು ಭಾಷೆಯಲ್ಲಿ ಸಂಶೋಧನೆಯನ್ನು ಮಾಡಿರುವಂತ ಅನೇಕ ವಿದ್ವಾಂಸರು ತಂದುಕೊಟ್ಟಿದ್ದಾರೆ ಅಂತಿದ್ರೆ, ಇಲ್ಲಿಯ ಸ್ಥಳೀಯವಾದಂಥ ಆಚರಣೆಗಳು, ಅದು ಭೂತಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ನಮ್ಮ ಇದೇ ಸರಕುಗಳು ಇದನ್ನೇ ಇಟ್ಟುಕೊಂಡು ಗೋಪಾಲ್ ಮಾಚಾರ್ ನಾಯ್ಕ್ ಅವರು ಸಿರಿಪಾಡ್ದನದ ಬಗ್ಗೆ ಅದನ್ನು ನಮಗೆ ಫಿನ್ಲ್ಯಾಂಡಿನವ್ರು ಬಂದು, ನಮ್ಮ ವಿವೇಕ್ ರೈ ಅವರು, ನಮ್ಮ ಇವರು ಚಿನ್ನಪ್ಪ ಗೌಡ್ರು, ಇವರೆಲ್ಲ ಸೇರಿಕೊಂಡು ಅದರ ಬಗ್ಗೆ ಮಾಡಿರುವಂಥ ಅಧ್ಯಯನಗಳನ್ನು ಗಮನಿಸಿದ್ರೆ ಬಹುಶಃ ಅದರ ಪ್ರೇರಣೆಗಳು ಯಾರು ಅಂತ ಕೇಳಿದ್ರೆ, ವಿದ್ವಾಂಸರು ಅಧ್ಯಯನ ಮಾಡ್ತಾರೆ, ಸಂಶೋಧಕರು ಅಧ್ಯಯನ ಮಾಡ್ತಾರೆ, ಆದರೆ ಪ್ರೇರಣೆ ಇರುವಂಥದ್ದು ನಮ್ಮ ಈ ನೆಲದ ಈ ತುಳು ಭಾಷೆಯಲ್ಲಿ. ಅಂತ ಒಂದು ಬಹಳ ದೀರ್ಘವಾದಂಥ ಮತ್ತು ಆಳವಾದಂತಹ ನಮ್ಮ ಭಾಷೆಯಲ್ಲಿ ಒಂದು ಆಳವಾದಂಥ ಒಂದು ಸಾಂಸ್ಕೃತಿಕವಾದಂಥ ಒಳನೋಟಗಳನ್ನು ಕೊಡುವಂಥದ್ದಿದೆ. ಅದು ತುಳು ಭಾಷೆಯಲ್ಲಿ ಬಹಳ ಸಮೃದ್ಧವಾಗಿದೆ. ಸರ್, ಇಲ್ಲಿ ನಿಮ್ಮಲ್ಲಿ ಕೇಳಬೇಕು, ಎಲ್ಲೊಂದು ಕಡೆಯಲ್ಲಿ ರಾಮನ ಕಥೆಗಳು ಬಂದಾಗ ಪ್ರತಿಯೊಂದು ಬಾರಿ ಕೂಡ ಪ್ರಗತಿಪರರು ಅಥವಾ ಸ್ತ್ರೀವಾದಿಗಳು ಒಂದು ಕಡೆ ಧ್ವನಿ ಎತ್ತಾರೆ. ಅದು ಸೀತೆಯನ್ನು ಕಾಡಿಗೆ ಕಳಿಸುವಂತಹ ಸಂದರ್ಭ ಇರ್ಬೋದು, ಅಥವಾ ಶೂದ್ರಕನನ್ನು ಹತ್ಯೆ ಮಾಡುವಂಥ ಸಂದರ್ಭ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಎಲ್ಲೊಂದು ಕಡೆಯಲ್ಲಿ ದಲಿತ ದೌರ್ಜನ್ಯ ಆಗ್ತಾ ಇದೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾನೆ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಈ ಪುಸ್ತಕದಲ್ಲಿ ಯಾವ ರೀತಿ ಅದನ್ನು ದಾಖಲಿಸಿದ್ದಾರೆ? ಅವರ ಈ ಎಲ್ಲ ವಿಚಾರಗಳನ್ನು ನೋಡಿದರೆ ಅವರೊಬ್ಬರು ಪ್ರಗತಿಪರರು ಅನ್ನುವಂಥದ್ದು ಕಾಣ್ತಾ ಇದ್ದೇವೆ ನಾವು. ಅಂದರೆ ಆ ಒಂದು ಚೌಕಟ್ಟನ್ನು ಮೀರಿ ಅವರು ಬೆಳೆದಿದ್ದಾರೆ ಅನ್ನೋದು ಕಾಣ್ತಾ ಇದ್ದೇವೆ. ಸೀತೆಯನ್ನು ಕಾಡಿಗೆ ಕಳಿಸುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಬರಹಗಳು ಕಾಣಲಿಕ್ಕೆ ಸಿಗುತ್ತೆ ಮಂದಾರ ರಾಮಾಯಣದಲ್ಲಿ? ಮಂದಾರ ರಾಮಾಯಣದಲ್ಲಿ ಅದು ಉತ್ತರ ರಾಮಾಯಣದ ಕಥೆಯಲ್ಲಿ ಬರುವಂತ ಕತೆ. ಮಂದಾರ ರಾಮಾಯಣದಲ್ಲಿ ಸೀತೆಯನ್ನು ಕಾಡಿಗೆ ಅಲ್ಲಿಯವರೆಗೆ ಮಾತ್ರ ಕತೆ ಇದೆ. ಆದ್ರೆ ಉಳಿದ ಪಾತ್ರಗಳನ್ನು ನಾವು ಗಮನಿಸುವಾಗ, ಅದೇ ನಾನು ಪ್ರಸ್ತಾಪ ಮಾಡಿದಂತ ಮಲೆಕುಡಿಯನ ಪತ್ನಿಯ ಇದಿರ್ಬೋದು, ಅಹಲ್ಯೆಯ ಪಾತ್ರ ಇರ್ಬೋದು, ಈವನ್ ಸೀತೆಯ ಪಾತ್ರವನ್ನು ಗಮನಿಸುವಾಗಲೂ ಕೂಡ ಮಂದಾರ ಕೇಶವ ಭಟ್ರಲ್ಲಿ ಒಂದು ಸ್ತ್ರೀ ಸಮಾನತೆಯ ಬಗೆಗಿನ ಒಲವನ್ನು ಇಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನೂ ವಿಶೇಷ ಹೇಳಿದ್ರೆ, ಬಹಳ ಒಂದು ಸಾಂಪ್ರದಾಯಿಕವಾದಂಥ ಮತ್ತು ಅವರು ಬದುಕಿ ಬಾಳಿದಂಥ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಗಮನಿಸುವಾಗಲೂ ಕೂಡ ಮಂದಾರ ಕೇಶವ ಭಟ್ರ ಸಂದರ್ಭದಲ್ಲಿ ಸ್ತ್ರೀ ಸಮಾನತೆ ಇರ್ಬೋದು, ಇವೆಲ್ಲದರ ಬಗ್ಗೆ, ಅಥವಾ ನೀವು ಹೇಳುವಂತೆ ಈಗ ರಾಮಾಯಣದ ಮೂಲಕ ನಾವು ವ್ಯಕ್ತಪಡಿಸಬಹುದಾದಂಥ ಒಂದು ಪ್ರಗತಿಗಾಮಿಯಾದಂಥ ವಿಚಾರಗಳೆಲ್ಲ ಇವೆ ಅಲ್ವಾ, ಅದನ್ನು ನಮಗೆ ಗಮನಿಸೋ ಬಹಳ ಅಭಿಮಾನ ಅಂತ ಅನಿಸ್ತದೆ. ಸ್ವತಃ ಭೂಮಿಯನ್ನು ಕಳ್ಕೊಂಡು ಇದ್ರೂ ಕೂಡ ಅವರು ಎಲ್ಲಿ ಸಮಾನತೆ ಇದೆ ಅದರ ಕಡೆಗೆ ಒಲವನ್ನು ತೋರಿಸುವಂಥದ್ದು, ಮತ್ತು ಸ್ವತಃ ಅವರು ಒಂದು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಕೂಡ ಒಂದು ಮೇಲ್ಜಾತಿಯ ಇದರ ಪ್ರತಿನಿಧಿಸುವವರಾಗಿದ್ರು ಕೂಡ ಬಹಳ ಇದರ ಬಗ್ಗೆಯೂ ಕೂಡ ಅವರಲ್ಲಿ ಇರುವಂತ ಒಂದು ಕನ್ಸರ್ನ್. ಆಮೇಲೆ ಮಾಟದ ಬಗ್ಗೆ, ಮಂತ್ರವಾದಿಗಳ ಬಗ್ಗೆ, ಮೌಢ್ಯಗಳನ್ನು ವಿರೋಧಿಸುವಂಥದ್ದು. ಬಹುಶಃ ಅವರಿಗೆ ಈ ಎಲ್ಲ ರೀತಿಯ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಒಂದು ಅದರ ಹಿಂದೆ ಕೇವಲ ಜನಪದ ಒಂದು ಸಾಹಿತ್ಯ ಪರಂಪರೆ ಮಾತ್ರ ಅಲ್ಲ, ಅವರು ಯಕ್ಷಗಾನದಲ್ಲಿ ಕೂಡ ಸಕ್ರಿಯವಾಗಿದ್ದವರು. ಅಲ್ಲಿ ಸ್ವತಃ ಅರ್ಥಧಾರಿಗಳಾಗಿ ಮತ್ತು ಪ್ರಸಂಗಕರ್ತರಾಗಿ ಎಲ್ಲ ರೀತಿಯ ಹಿನ್ನೆಲೆಗಳೆಲ್ಲ ಇದ್ದದ್ರಿಂದಾಗಿ ಬಹುಶಃ ಅವರಿಗೆ ಜನರ ನಾಡಿ ಮಿಡಿತ ಮತ್ತು ನಿಜವಾದ ಸಮಸ್ಯೆಗಳು ಮತ್ತು ಜನಸಾಮಾನ್ಯರ, ದೀನ ದಲಿತರ, ಸ್ತ್ರೀಯರ ಪರವಾದಂಥ ಆಶಯಗಳನ್ನಿಟ್ಟುಕೊಂಡೇ ಒಬ್ಬ ಜನಸಾಮಾನ್ಯನೇ ಅಥವಾ ಒಬ್ಬ ವ್ಯಕ್ತಿಯೇ ತನ್ನ ಒಳ್ಳೆಯತನಗಳಿಂದ ಇನ್ನೊಬ್ಬರಿಗೆ ಹೇಗೆ ಆದರ್ಶವಾಗಬಹುದು ಮತ್ತೆ ಅಂತ ಅನೇಕ ವಿಷಯಗಳನ್ನು ತಗೊಂಡು ಬರ್ತಾರೆ. ಹಳ್ಳಿ ಮತ್ತು ಗ್ರಾಮೀಣ ಮತ್ತು ನಗರ ಜೀವನಗಳ ಸಂಘರ್ಷಗಳನ್ನು ಇವನು ಹೇಳ್ತಾನೆ ಲಕ್ಷ್ಮಣನ ಮೂಲಕ ಎಲ್ಲ. ನಾವು ಕೂಡ ಇಲ್ಲಿ ನಿಜವಾಗಿ ಜನರು ನಮ್ಗೆ ತುಂಬಾ ಒಳ್ಳೆಯ ಇದನ್ನು ಮಾಡುವವರಲ್ಲ ಹಳ್ಳಿಯವರು ಅಂತ ಹೇಳಿ, ಆದ್ರೆ ಅವ್ರು ಹೇಳ್ತಾರೆ ಹಳ್ಳಿಯ ಇರುವಂಥದ್ದು, ಅದೇ ರೀತಿ ನಗರದ ಬಗೆಗಿನ ದೃಷ್ಟಿಕೋನ, ನಾವು ಅಲ್ಲಿಂದ ಕೊಂಡೋಗಿ ಇಲ್ಲಿಗೆ, ಇಲ್ಲಿಂದ ಕೊಂಡೋಗಿ ಅಲ್ಲಿಗೆ ಬೆರೆಸುವಂತ ಇದನ್ನೆಲ್ಲ ಮಾಡಬಾರ್ದು. ಅಂದ್ರೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಇರುವಂತ ಈ ಪ್ರಕೃತಿ ಮತ್ತು ಸಂಸ್ಕೃತಿ ಇದೆ ಅಲ್ವಾ, ಆ ಪ್ರಕೃತಿಯನ್ನು ಪ್ರಕೃತಿಯಾಗಿ ನಾವು ಸ್ವೀಕರಿಸಬೇಕು. ನಮ್ಮ ಸಂಸ್ಕೃತಿ ಪ್ರಕೃತಿಯನ್ನು ಇಟ್ಟುಕೊಂಡೇ ಅದು ಸೃಷ್ಟಿಯಾಗ್ತಾ ಹೋಗ್ತದೆ. ಆದ್ರೆ ನಾವು ಒತ್ತಾಯ ಪೂರ್ವಕವಾದಂತ ಹೇರಿಕೆಗಳನ್ನು ಮಾಡಬಾರದು ಎನ್ನುವಂತ ಆಶಯ ಕೂಡ ಈ ಕಾವ್ಯದ ಒಳಗಡೆ ಇರುವಂತದ್ದು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನೂ ಒಂದು ವಿಶೇಷ ಹೇಳಿದ್ರೆ, ನಮ್ಮ ತುಳುನಾಡಿನ ಜನರ ಒಂದು ಭಾವಗುಣ, ಮಂದಾರ ಕೇಶವ ಭಟ್ರು ಕೂಡ ಅದನ್ನು ಕಾವ್ಯದ ಒಳಗಡೆ ಕೂಡ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಾವು ತುಳು ಭಾಷೆಯ ಬಗ್ಗೆ ಅಧ್ಯಯನ ಮಾಡುವಾಗೆಲ್ಲ ಹೇಳ್ತೇವೆ, ತುಳು ಭಾಷೆ ಅದು ಬಹಳ ಒಂದು ಪ್ರೀತಿಯನ್ನು ಉಕ್ಕಿಸುವಂತ, ಸೌಹಾರ್ದತೆಯ ಬಹಳ ಒಂದು ತುಳುವ ಪೆಲಕಾಯಿ ಹಾಗೆ ಅಂತ ಹೇಳಿದ್ರೆ ಬಹಳ ಮೃದು ಅಂತ. ತುಳು ಭಾಷೆ ಜನರು ಕೂಡ ಹಾಗೆ ಮೃದು, ಅವರ ಮನಸ್ಸು ಕೂಡ ತುಂಬಾ ಒಳ್ಳೆಯದು. ಎಸ್ ಇದರ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀನಿ ವೀಕ್ಷಕರೇ. ವಿರಾಮದ ಬಳಿಕ ತುಳು ಸಂಸ್ಕೃತಿ ಮತ್ತು ಮಂದಾರ ರಾಮಾಯಣದಲ್ಲಿ ಬಂದಿರತಕ್ಕಂಥ ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ಎಸ್ ವೀಕ್ಷಕರೇ, ವಿರಾಮದ ಬಳಿಕ ತುಳು ಸಂಸ್ಕೃತಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾನು ನಿಕೇತನ್ ಅವರಲ್ಲಿ ಮತ್ತೆ ಕೇಳಬೇಕು ಡಾಕ್ಟರ್ ಅವರೇ, ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ತುಳು ಭಾಷೆಗೆ ಪ್ರಭುತ್ವ ಸಿಗಲಿಲ್ಲ, ಹಾಗಾಗಿ ಈ ಭಾಷೆ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಅಸ್ಪೃಶ್ಯವಾಗಿ ಇವತ್ತಿಗೂ ಉಳಿದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ಲಿಪಿ ಪ್ರವರ್ಧಮಾನಕ್ಕೆ ಬರಲಿಲ್ಲ, ಭಾಷೆ ಅಥವಾ ಸಂಸ್ಕೃತಿ ಕೂಡ ಎಲ್ಲೋ ಒಂದು ಮಟ್ಟದಲ್ಲಿ ಇದನ್ನು ಎಲ್ಲ ಒಂದು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಸೂಚಿಸುವಾಗ ತುಳು ಭಾಷೆಗೆ ಸಿಗಬೇಕಾದಂಥ ಸ್ಥಾನಮಾನ ಇವತ್ತಿಗೂ ಸಿಗಲಿಲ್ಲ. ನನಗನ್ನಿಸ್ತಾ ಇದೆ 1950ರ ಅವಧಿಯಲ್ಲಿ ಭಾಷಾವಾರು ಪ್ರಾಂತ ರಚನೆ ಆಗುವಂಥ ಸಂದರ್ಭದಲ್ಲಿ ಪೊಟ್ಟಿ ರಾಮುಲು ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಅಮರನಾಥ ಉಪವಾಸ ಹೋರಾಟ, ಅವರ ಬಲಿದಾನ ಆಯಿತು, ಆಂಧ್ರ ವಿಭಜನೆ ಆಯಿತು. ಈ ಸಂದರ್ಭಗಳಲ್ಲಿ, ಈ ಎಲ್ಲ ರಾಜಕೀಯ ಸಂದರ್ಭಗಳಲ್ಲಿ ನಮ್ಮ ಊರುಗಳಲ್ಲಿ ಹೋರಾಟ ಆಗಲಿಲ್ವಾ? ಭಾಷೆಯ ಆಧಾರದಲ್ಲಿ ಇಲ್ಲಿ ಒಂದು ನಮಗೆ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಹೋರಾಟಗಳು ನಡೆದಿಲ್ವಾ ಅಂತ ಕೇಳೋದು. ಬಹುಶಃ ಈಗ ನೀವು ಅಂತ ಕೆಲವು ಒಂದು ಕ್ಷೀಣವಾದಂಥ ಸ್ವರ ಅಂತಲೇ ಹೇಳ್ಬೋದು. ಯಾಕಂದರೆ ತುಳುವಿಗೆ ಇಷ್ಟೆಲ್ಲ ಒಂದು ಶಾಸ್ತ್ರೀಯ ಸ್ಥಾನಮಾನಕ್ಕೆ ಸಿಗಬೇಕಾದಂಥ ಒಂದು ಅರ್ಹತೆ ಇರುವಂಥ ಭಾಷೆಯಾಗಿದ್ರೂ ಕೂಡ ದ್ರಾವಿಡ ಭಾಷೆಗಳಲ್ಲಿ ಇನ್ನೂ ತುಳುವಿಗೆ ಶಾಸ್ತ್ರೀಯ ಸ್ಥಾನಮಾನನೇ ಸಿಗಲಿಲ್ಲ. ಈಗ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ರೆ ಬಹುಶಃ ನಾವೀಗ ಆಡಳಿತ ಭಾಷೆಗೆ, ರಾಜಾಶ್ರಯದ ಭಾಷೆಯಾಗಿ ಒಂದು ಭಾಷೆ ಪ್ರವರ್ಧಮಾನಕ್ಕೆ ಬರ್ತದೆ. ಆವಾಗ ಭಾಷೆಯ ಮೂಲಕ ಸಾಂಸ್ಕೃತಿಕವಾದಂಥ ಅಧ್ಯಯನಗಳು, ಸಂಶೋಧನೆಗಳು ಕೂಡ ಇನ್ನಷ್ಟು ನಿಖರತೆಯನ್ನು ಹೇಳ್ತಾ ಹೋಗ್ತದೆ. ಈಗ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಸಂಶೋಧನೆಗಳು ಕೂಡ ಎಲ್ಲಿವರೆಗೆ ಅಂತ ಹೇಳಿದ್ರೆ ತುಳು ಭಾಷೆಗೆ ಲಿಪಿಯೇ ಇಲ್ಲ ಎನ್ನುವಂಥದ್ದು ಇವತ್ತು ಎಷ್ಟೋ ಜನರಲ್ಲಿ ಇಂಥ ಒಂದು ವಿಚಾರಗಳೇ ಇದೆ. ಅದು ಕೂಡ ಯಾರಲ್ಲಿ ಕೇಳಿದ್ರೆ ವಿದ್ಯಾಭ್ಯಾಸವನ್ನು ಹೊಂದಿದವರು ಕೂಡ ಇವತ್ತು ತುಳು ಭಾಷೆಗೆ ಲಿಪಿ ಇಲ್ಲ ಎನ್ನುವಂತ ವಾದವನ್ನು ಮುಂದಿಡುವವರು ಇದ್ದಾರೆ. ಅದರ ಜೊತೆಗೆ ನೀವು ಪ್ರಸ್ತಾಪ ಮಾಡಿರುವಂತ ಒಂದು ಪ್ರಶ್ನೆ ಅದು ಬಹಳ ಮುಖ್ಯ. ನಮ್ಮ ಜನರಲ್ಲಿ ನಿಜವಾಗಿಯೂ ಕೂಡ ನಾವು ಹೇಳ್ತೇವೆ, ತುಳು ಭಾಷಿಗರು ಬಹಳ ಸ್ವಾಭಿಮಾನ, ಬಹಳ ಅವರಿಗೆ ಇದೆ, ಧೈರ್ಯ ಇದೆ, ಪ್ರಜ್ಞಾವಂತಿಕೆ ಇದೆ. ಇಷ್ಟಿದ್ದು ಕೂಡ ಭಾಷೆಯ ಬಗೆಗಿನ ಇಂಥ ನಿರ್ಲಕ್ಷ್ಯ ಯಾಕೆ ಬಂದಿದೆ? ಬಹುಶಃ ಭಾಷೆಯ ಬಗ್ಗೆ ಈ ನಿರ್ಲಕ್ಷ್ಯ ಇವತ್ತು ನಾನು ಗಮನಿಸಿಕೊಂಡ ಹಾಗೇನೆ, ನಾವು ಪ್ರಾಥಮಿಕ ಶಿಕ್ಷಣವನ್ನು ನಾವು ಹೊಂದುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಗಳಲ್ಲಿ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದುವಾಗ ಕನ್ನಡ ಶಬ್ದದ ನಡುವೆ ಎಲ್ಲಿಯಾದ್ರೂ ಒಂದು ತುಳು ಶಬ್ದ ಬಂದ್ರೆ ಫೈನ್ ಆಗ್ತಾ ಇದ್ರು. ನಾವು ಕನ್ನಡದ ನಡುವೆ ತುಳು ಭಾಷೆಯ ಶಬ್ದ, ನಾವು ಮನೆಯಲ್ಲಿ ತುಳು ಮಾತನಾಡುವವರು, ನಮ್ಗೆ ತುಳು ಬಹಳ ಸಹಜವಾಗಿ ಬರ್ತಾ ಇತ್ತು. ಆದ್ರೆ ನಾನು ಡಿಗ್ರಿಗೆ ಬರುವಂತ ಸಂದರ್ಭದಲ್ಲಿ ಸೇಂಟ್ ಎಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿ ನಾನು. ಅಲ್ಲಿ ಇಡೀ ಇಂಗ್ಲಿಷ್ ಮಯವಾದಂತ ವಾತಾವರಣ. ಆದ್ರೆ ಅಲ್ಲಿ ನಮ್ದು ಹೇಗಿತ್ತು ಅಂತ ಕೇಳಿದ್ರೆ, ತುಳು ಮಾತನಾಡುವವರು ಯಾರಾಗಿದ್ದೆವು ನಾವು ಕೇಳಿದ್ರೆ ಬಹಳ ಒಂದು ಆತ್ಮೀಯವಾದಂತ ಒಂದು ಗ್ರೂಪ್, ಆತ್ಮೀಯವಾದಂತ ಗುಂಪು. ಯಾವುದು ಕನ್ನಡ ಬಳಸ್ತಿರ್ಲಿಲ್ಲ, ಇಂಗ್ಲಿಷ್ ಬಳಸ್ತಿರ್ಲಿಲ್ಲ, ನಾವು ತುಳುವಿನಲ್ಲಿ ಮಾತನಾಡ್ತಾ ಇದ್ದೆವು. ಮತ್ತೆ ಇವತ್ತಿಗೂ ಕೂಡ ಅದೊಂದು ಇಂಟಿಮೇಸಿ ಅಂತ ಹೇಳ್ತೇವಲ್ವಾ, ಅದು ತುಳು ಭಾಷೆ ಮಾತನಾಡುವ ನಮ್ಮ ನಡುವೆ ಅವತ್ತು ನಾನು ಗಮನಿಸ್ಕೊಂಡದ್ದು. ಈಗ ನಾನು ಗಮನಿಸುವಾಗ ಇವತ್ತು ಬಹುಶಃ ನಮ್ಮಲ್ಲಿ ವಿಶ್ವ ತುಳು ಸಮ್ಮೇಳನ ನಡೆದಿದೆ, ತುಂಬಾ ಜಾಗೃತಿಯ ಕೆಲಸಗಳು ನಡೀತಾನೆ. ಇವತ್ತು ಶಾಲೆಯಲ್ಲಿ ಆ ವಾತಾವರಣ ಇಲ್ಲ. ಮತ್ತು ತುಳುವಿನ ಬಗ್ಗೆ, ತುಳು ಭಾಷೆಯ ಜನರಿಗೆ ಮತ್ತು ಬೇರೆಯವರಿಗೂ ಕೂಡ ತುಳು ಭಾಷೆಯಲ್ಲಿ ಏನ್ ಸತ್ವ ಇದೆ, ತುಳು ಭಾಷೆಯಲ್ಲಿ ಎಷ್ಟು ಪ್ರಾಚೀನ ಗ್ರಂಥಗಳು ಬಂದಿವೆ. ಈಗ ಮಂದಾರ ರಾಮಾಯಣವನ್ನು ರಚನೆ ಮಾಡುವಾಗ ಸ್ವತಃ ಮಂದಾರಕೇಶ ಭಟ್ರಿಗೆ ಗೊತ್ತಿಲ್ಲ 1987ರಲ್ಲಿ ತುಳುವಿಗೆ ಒಂದು ಪ್ರಾಚೀನ ಮಹಾಕಾವ್ಯ ಪರಂಪರೆ ಇತ್ತು ಅಂತ. ಅವರಿಗೆ ಅವರ ಎದುರಿದ್ದ ಪ್ರೇರಣೆ ಕನ್ನಡದ ಮತ್ತು ಸಂಸ್ಕೃತದ ಕೃತಿಗಳು. ಆಮೇಲೆ ನಮಗೆ ವೆಂಕಟರಾಜ ಪುಣಿಚಿತ್ತಾಯರ ಸಂಶೋಧನೆಯ ಬಳಿಕ 15ನೇ ಶತಮಾನದಲ್ಲೇ ತುಳುವಿನಲ್ಲೇ ಬರಿತಾ ಇದ್ರು, ತುಳು ಲಿಪಿಯಲ್ಲೇ ಬರಿತಾ ಇದ್ದಂತ ನಮ್ಮಲ್ಲಿ ಪ್ರಾಚೀನ ಮಹಾಕಾವ್ಯ ಪರಂಪರೆ ಇತ್ತು ಎನ್ನುವಂಥದ್ದು ಗೊತ್ತಾಯ್ತು. ಬಹುಶಃ ಅದಕ್ಕೆ ಪ್ರೇರಣೆ ನಮ್ಮಲ್ಲಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಅದೇ ರೀತಿ ಇಲ್ಲಿ RRC ಇರ್ಬೋದು, ಉಡುಪಿದು, ಈ ಎಲ್ಲ ಸಂಶೋಧನಾ ಕೇಂದ್ರಗಳೇನಿವೆ ಅಲ್ವಾ. ಇವತ್ತು ನೀವು ಕುಪ್ಪಂನಲ್ಲೂ ಕೂಡ ನಾವು ತುಳು ವಿಭಾಗವನ್ನು ನೋಡ್ತೇವೆ. ಆಂಧ್ರ ಪ್ರದೇಶದ ಇವತ್ತು ಬೇರೆ ಬೇರೆ ಇದರಲ್ಲೂ ಕೂಡ ನಾವು ತುಳುವಿನ ಬಗ್ಗೆ ಅಧ್ಯಯನ ಮಾಡುವಂತಹ ಮತ್ತು ಬಹಳ ವಿಸ್ತಾರತೆಯನ್ನು ಪಡ್ಕೊಳ್ತಾ ಇದೆ. ಬಹುಶಃ ಇಂಥ ಅಧ್ಯಯನದ ವಿಸ್ತಾರತೆಗಳು ಮತ್ತು ಅಥವಾ ಇವತ್ತು ಫಿನ್ಲ್ಯಾಂಡಿನವರು ಬಂದು ಅಥವಾ ನಮ್ಮ ವಿವೇಕ್ ರೈ ಅವರ ಮೂಲಕ ಬೇರೆ ದೇಶದಲ್ಲೇ ಜರ್ಮನ್ ಅವರು ಬರ್ಬೋದು, ಅಥವಾ ಅಲ್ಲಿ ಹೋಗಿ ಜುಮಾದಿಯ ಬಗ್ಗೆ ಇತ್ತೀಚೆಗೆ ಒಂದು ಕೃತಿ ಇರ್ಬೋದು, ಅಥವಾ ನಮ್ಮ ಸಿರಿ ಇರ್ಬೋದು, ನಮ್ಮ ಕೋಟಿಚನ, ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಎಲ್ಲ ಒಂದು ಕಡೆ ನಾವು ಓದ್ತಾ ನಮ್ಮ ಅಧ್ಯಯನಗಳು, ನಮ್ಮ ಸಂಶೋಧನೆಗಳು ಅದು ಸೂಕ್ಷ್ಮತೆಯನ್ನು, ವೇಗವನ್ನು ಪಡ್ಕೊಳ್ತಾ ಹೋದ ಹಾಗೇನೆ ಆವಾಗ ಆ ಭಾಷೆಗೆ ಸಿಗಬೇಕಾದಂತಹ ಮನ್ನಣೆಗಳು ಮತ್ತು ಭಾಷೆಯ ಮೂಲಕ ಒಂದು ಪ್ರಭುತ್ವದ ಇವೆಲ್ಲವೂ ಸಿಗ್ಲಿಕ್ಕೆ ಸಾಧ್ಯತೆ. ಇವತ್ತು ನಾವು ಬಹಳ ಪ್ರಮುಖವಾಗಿ ಭಾಷೆಯ ಉಳಿವಿಕೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದು ಅದರ ಶುದ್ಧತೆ. ಇವತ್ತು ಆ ಮಂದಾರ ರಾಮಾಯಣ ಇರ್ಬೋದು, ಮತ್ತು ಅದರಲ್ಲೂ ಸಂಪೂರ್ಣವಾಗಿ ಪ್ರಾಚೀನ ಶಬ್ದಗಳು ಸಿಗೋದು ಸಾಧ್ಯ ಇಲ್ಲ. ಆವತ್ತಿನ ಜನಜೀವನದಲ್ಲಿ ಬಳಕೆ ಆಗ್ತಾ ಇದ್ದಂಥ ಶಬ್ದಗಳು ಸಿಗ್ಬೋದು. ಆದರೆ ಅದಕ್ಕಿಂತ ಪ್ರಾಚೀನಕ್ಕೆ ಹೋದರೆ ಇನ್ನೂ ಹಲವಾರು ಶಬ್ದಗಳು, ಪ್ರಕೃತಿಗೆ ಹತ್ತಿರವಾಗಿದ್ದಂಥ ಹಲವಾರು ಭಾಷೆಗಳು ಅಥವಾ ಶಬ್ದಗಳು
ಸಿಗ್ಬೋದು. ಆದರೆ ಇವತ್ತಿನ ತುಳು, ಇವತ್ತು ಏನು ನಮ್ಮ ಆಡು ಭಾಷೆಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಓಡಾಡ್ತಾ ಇರುವಂಥ ತುಳು ಏನಿದೆ, ಇದರಲ್ಲಿ ಸಹಜವಾಗಿ ನಿಮ್ಗೆ ಅನಿಸ್ತಾ ಇದೆ ಒಂದು 25% ಆದರೂ ತುಳು ಶಬ್ದಗಳಿದೆ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ತುಳು ಭಾಷೆ ಏನಿದೆ ಕನ್ನಡ, ಇಂಗ್ಲಿಷು ಎಲ್ಲ ಶಬ್ದಗಳು ಎಲ್ಲಾ ಶಬ್ದಗಳು ಒಂದು ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಇದು ತಲೆಮಾರುಗಳ ನಂತರ ಆ ಶಬ್ದವೇ ಅಳಿದು ಹೋಗುತ್ತೆ ಅನ್ನೋ ಭೀತಿ ಭಾಷೆ ಏನ್ ಮಾಡ್ತಾ ಹೋಗ್ತದೆ ಅಂತ ಹೇಳಿದ್ರೆ, ನಾವು ಭಾಷೆಯ ಒಂದು ವೈಜ್ಞಾನಿಕವಂತ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಹೋಗ್ತೇವೆ ಹೇಳಿದ್ರೆ, ಒಂದು ಭಾಷೆ ಬೆಳಿಬೇಕಿದ್ರೆ ಅದು ಬೇರೆ ಭಾಷೆಗಳಿಂದ ಸಹ ಸ್ವೀಕಾರ ಮಾಡ್ತಾ ಹೋಗ್ತದೆ. ಈಗ ಮೂಲದೇ ತುಳುವಿನ ಶಬ್ದ ಎಷ್ಟು, ನಮ್ಗೆ ಪೋರ್ಚುಗೀಸ್ರಿಂದ ಬಂದಂತ ಭಾಷೆಯ ಶಬ್ದಗಳು ಎಷ್ಟು, ಬ್ರಿಟಿಷ್ ಇಂಗ್ಲಿಷ್ ನಿಂದ ಬಂದ ಶಬ್ದ, ಮರಾಠಿ, ಅಂದ್ರೆ ಮಾಡ್ತಾ ಸ್ವೀಕಾರ ಮಾಡ್ತಾ ಅದು ತನ್ನದೇ ಭಾಷೆಯ ಅದಕ್ಕೆ ಒಂದು ಅವ್ಯಯಗಳನ್ನು ಇದನ್ನೆಲ್ಲ ಸೇರಿಸ್ತಾ, ಈಗ ಬಸ್ ಎನ್ನುವಂಥದ್ದಕ್ಕೆ ಬಸ್ಸು ಎನ್ನುವಂಥದ್ದು ಮಾಡ್ತಾ, ಬಸ್ಸು ಅಂತ ಹೇಳುದ ಕೂಡದು ನಮ್ಗೆ ಅದು ನಮ್ಗೆ ಗಮ್ಮತ್ತು ಅಂತ ಹೇಳ್ತೇವೆ. ಅದು ಮರಾಠಿಯಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಎಲ್ಲ ಭಾಷೆಗಳಲ್ಲೂ ಗಮ್ಮತ್ತು ಇದೆ. ಅದು ಏನಾಗ್ತಾ ಹೋಗ್ತದೆ, ಹೆಚ್ಚೆಚ್ಚು ಜನರಿಗೆ ಅದನ್ನು ಮುಟ್ತಾ ಹೋಗ್ತದೆ. ಅಂದ್ರೆ ಭಾಷೆಯಲ್ಲಿ ನಾವು ಸ್ವೀಕರಣೆ ಮಾಡುವಂಥದ್ದು ತಪ್ಪಲ್ಲ. ಭಾಷೆಯನ್ನು ಸ್ವೀಕರಣೆ ಮಾಡುವಾಗ್ಲೂ ಕೂಡ ಅದು ನಮ್ಮ ಭಾಷೆಯ ಜಾಯಮಾನಕ್ಕೆ ತಕ್ಕ ಹಾಗೆ ನಾವು ಅದನ್ನು ಮಾರ್ಪಾಡು ಮಾಡ್ತಾ ಹೋಗ್ತೇವೆ. ಆ ನೆಲೆಯಲ್ಲಿ ಭಾಷಾಂಧತೆ ಕೂಡ ಇರಬಾರ್ದು ಒಂದು. ಮತ್ತೆ ತುಳು ಭಾಷೆ ನೀವು ಗಮನಿಸಿದ್ರು ಕೂಡ ಇವತ್ತು ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸುವಾಗ ನೀವು ಪುತ್ತೂರಿನವರು ಮಾತನಾಡುವ ತುಳು ಗಮನಿಸಿ, ಉಡುಪಿಯವರು ಮಾತನಾಡೋದು, ಮಂಗಳೂರಿನವರು ಮಾತನಾಡುವ ತುಳುವಿನಲ್ಲಿ ವ್ಯತ್ಯಾಸಗಳಿದೆ, ಪ್ರಾದೇಶಿಕವಾಗಿ ತುಂಬಾ ಭಿನ್ನತೆ ಇದೆ. ಅಂದು ಅಂತ ಅವರು ಎರಡೆರಡು ಸತಿ ಒತ್ತಿ ಹೇಳ್ತಾರೆ, ನಾವಿಲ್ಲಿ ಅಂದು ಅಂತ ಹೇಳ್ತೇವೆ. ಅದೇ ರೀತಿ ಅನೇಕ ವ್ಯತ್ಯಾಸಗಳು. ಕಲೇಲ ಅಂತ ಹೇಳ್ತಾರೆ ಉಡುಪಿ ಕಡೆ, ಕಲೇಲ ಹೇಳಿದ್ರೆ ತೆಪ್ಪು ಕಲಿಯುವುದು ಮಾತ್ರ. ಇಲ್ಲಿ ನಾವು ಉಡುಪಿಯವರು ಎಲ್ಲದಕ್ಕೂ ಸಹ ಎಲ್ಲ ಅದು ಒಂದು ಲೋಟದ ಇದ್ರೆ ಬೇರೆ ಬೇರೆ ವ್ಯತ್ಯಾಸಗಳಿರ್ತದೆ. ಆದ್ರೆ ವ್ಯತ್ಯಾಸಗಳಿದ್ದು ಕೂಡ ಒಂದು ಭಾಷೆ ಏನಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ ಅದರ ಎಲ್ಲ ಭಾಷಿಕ ಉಳಿಸಿಕೊಂಡು ಅದು ಬೇರೆ ಇದರಿಂದ ಸಹ ಸ್ವೀಕರಣೆ ಮಾಡ್ತಾ, ಮತ್ತು ಕಾಲಕ್ಕೆ ನಾವು ಕನ್ನಡವನ್ನು ಗಮನಿಸುವಾಗ್ಲೂ ಕೂಡ ಹಾಗೇನೆ ಪ್ರಾಚೀನ ಕನ್ನಡ, ಮಧ್ಯಕಾಲೀನ ಕನ್ನಡ, ಹೊಸಗನ್ನಡ ಅಂತ ಹೇಳುವಾಗ ಆ ಕಾಲದ ಕನ್ನಡದಲ್ಲಿ ನಾವು ಈಗ ಮಾತನಾಡಿದ್ರೆ ಯಾರಿಗೂ ಅರ್ಥ ಆಗುದಿಲ್ಲ. ನೀ ಬಾ ಪೋಪ್ಪಮ್ಮ ಅಂತ ಹೇಳಿ ಪಂಪ ಬರದ ಹಾಗೆ ಹೇಳಿದ್ರೆ ಎಂತಂತಲೇ ಅರ್ಥ ಆಗುದಿಲ್ಲ. ನೀನು ಬಾ ಹೋಗು ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ. ಅದೇ ರೀತಿ ನಮ್ಗೆ ಇವನ ವಿಷ್ಣು ತುಂಗನ ಭಾಗವತವನ್ನು ಓದುವಾಗ ಅವನು ಹೇಳ್ತಾನೆ ಬಹಳ ಸುಂದರವಾದಂತ ಮಾತು. ನಾವು ಬೆಂಕಿಗೆ ವೈಹಿನಿ, ಅಗ್ನಿ, ಬೆಂಕಿ ತುಳುವಿನಲ್ಲಿ ತೂ ಅಂತ ಹೇಳ್ತೇವೆ. ಅದಕ್ಕೆ ತೂ ಹೇಳಿದ ಕೂಡ ಅದನ್ನ ನಾವು ಏನು ಇದ್ ಮಾಡ್ಬೇಕಾಗಿಲ್ಲ. ಅದಕ್ಕೂ ತೂ ಹೇಳಿದ್ರು ಸಹ ಬೆಂಕಿ ಅದು ಸಹ ಸುಡುವ ಗುಣವನ್ನೇ ಹೊಂದಿರುವಂತದ್ದು. ಬೆಂಕಿ ಹೇಳಿದ್ರು ಸಹ ಅದೇ, ವೈನಿ ಅಗ್ನಿ ಅಂತ ಹೇಳಿದ್ರು ಸಹ ಅದೇ ಅಂತ ಹೇಳುವಂಥದ್ದು. ಬಹುಶಃ ನಮ್ಮಲ್ಲಿ ನೋಡಿ ತುಳುವಿನ ಬಗ್ಗೆ ಕೂಡ ಹೀಗೇನೆ ಎಲ್ಲ ಭಾಷೆಗಳ ಬಗ್ಗೆ ನಮಗೆ ಕೆಲವೊಮ್ಮೆ ನಮ್ಮನ್ನು ಬ್ರಿಟಿಷರು ಬಂದು ಆಳಿ ಹೋದ ಕಾರಣಕ್ಕೂ ಏನೋ ಇವತ್ತಿಗೂ ನಮ್ಮಲ್ಲಿ ಇಂಗ್ಲಿಷೇ ಶ್ರೇಷ್ಠ ಎನ್ನುವಂಥದ್ದು ಭಾವನೆ ಇದೆ. ಈಗ ತುಳುವಿನಿಗೆ ಕೂಡ ಇಂಥದ್ದೇ, ಯಾರು ನಮ್ಮನ್ನು ಆಳ್ತಾರೆ ಅದಕ್ಕೆ ನೀವು ಹೇಳಿರುವಂಥ ಮಾತು ಬಹಳ 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 ಮುಖ್ಯ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು. ಯಾಕಂದ್ರೆ ಯಾರು ನಮ್ಮನ್ನು ಆಳ್ತಾರೆ, ಆಳುವವರ ಭಾಷೆ, ಪ್ರಭುತ್ವದ ಭಾಷೆ ಇದೆ ಅಲ್ವಾ, ಆ ಪ್ರಭುತ್ವದ ಭಾಷೆ ಜನಮಾನಸದಲ್ಲಿ ಅದು ಬಹಳ ಮೇಲ್ಮಟ್ಟದ್ದು ಎನ್ನುವಂತ ಒಂದು ಅಭಿಪ್ರಾಯವನ್ನು, ಭಾವನೆಯನ್ನು ಮೂಡಿಸ್ತದೆ. ಬ್ರಿಟಿಷರು ನಮಗೆ ಇಲ್ಲಿ ಸ್ವಾತಂತ್ರ್ಯ ನಾವು ಗಳಿಸಿ ಇಷ್ಟು ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ನಮ್ಮಲ್ಲಿ ಆ ಭಾಷೆಯ ಬಗೆಗೆ ಇರುವಂತಹ ವಿಚಾರಗಳನ್ನು ಗಮನಿಸಿದ್ರೆ ಅದು ನಮ್ಗೆ ಕೀಳರಿಮೆ ಅಂತ ತೋರಿಸುವಂಥದ್ದು. ಅಂದ್ರೆ ಒಂದು ಭಾಷೆ ನಾವು ವೈಜ್ಞಾನಿಕ, ಇವತ್ತು ನಮ್ಮ ವೈಜ್ಞಾನಿಕವಾದಂಥ ಅಧ್ಯಯನಗಳು ನಮ್ಮಲ್ಲಿ ವೈಚಾರಿಕತೆಯನ್ನು, ಒಂದು ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಏನು ಮೂಡಿಸಿದೆ ಕೇಳಿದ್ರೆ ಯಾವುದರ ಬಗ್ಗೆ ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ. ಮತ್ತೆ ಪ್ರತಿಯೊಂದು ಭಾಷೆಗೂ ಕೂಡ ಅದರದೇ ಆದ ನಿಯಮದ ಪ್ರಕಾರ ಕಲಿಯುವಂಥದ್ದು. ಇಲ್ಲಿ ನಿಮ್ಮಲ್ಲಿ ಮತ್ತು ಬಹಳ ಪ್ರಮುಖವಾದದ್ದು ಮತ್ತು ಕೊನೆಯ ಪ್ರಶ್ನೆ, ಭಾಷಾ ಮಾಧ್ಯಮ ಈಗ ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ. ಮಾತೃಭಾಷೆ ಅಂತ ನಾವು ತುಳುವನ್ನು ಹೇಗೆ ಪರಿಗಣಿಸೋದಕ್ಕೆ ಸಾಧ್ಯ ಇದೆ? ಇವರು ಹೇಳ್ತಾರೆ ಕನ್ನಡವೇ ಮಾತೃಭಾಷೆ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಆಡು ಭಾಷೆಯನ್ನು ಮಾತೃಭಾಷೆ ಅಂತ ಹೇಳ್ಬೋದಾ, ಪ್ರಾದೇಶಿಕವಾಗಿ ಬೆಳೀತಾ ಇರುವಂಥ ಭಾಷೆಯನ್ನು ಮಾತೃಭಾಷೆ ಅಂತ ಹೇಳ್ಬೋದಾ, ಅಥವಾ ರಾಜ್ಯ ತನ್ನ ಆಡಳಿತಕ್ಕೆ ಬಳಸ್ತಾ ಇರುವಂಥ ಭಾಷೆಯನ್ನು ಮಾತೃಭಾಷೆ ಅಂತ ಹೇಳ್ಬೋದಾ, ಹೇಗೆ? ನನ್ನ ದೃಷ್ಟಿಯಲ್ಲಿ ನಮ್ಮ ಪ್ರಾದೇಶಿಕವಾದ ಇದರಲ್ಲಿ ನಾವು ಯಾವ ಭಾಷೆಯನ್ನು ಬಳಸ್ತೇವೆ ಅದರ ಹೊಕ್ಕು ಬಳಕೆ ನಮ್ಗೆಲ್ರಿಗೂ ಇರ್ತದೆ. ಈಗ ಆ ಭಾಷೆ ಇಡೀ ದೇಶದಲ್ಲಿ 1600 ಭಾಷೆಗಳಿವೆ. ಹಾಗಾದ್ರೆ ಇದು ಶಿಕ್ಷಣ ರಂಗಕ್ಕೆ ಹೊರೆ ಆಗೋದಿಲ್ವಾ? ಅಲ್ಲ, ನಮ್ಮ ಪ್ರಾದೇಶಿಕ, ಈಗ ಉದಾಹರಣೆಗೆ ಇಲ್ಲಿ ಕನ್ನಡ ಇದೆ, ಬ್ಯಾರಿ ಭಾಷೆ ಇದೆ, ತುಳು ಇದೆ, ಕೊಂಕಣಿ ಇದೆ, ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವವರು ಇದ್ದಾರೆ. ಆದರೆ ನಮ್ಮ ಪ್ರದೇಶದಲ್ಲಿ ಈ ಎಲ್ಲ ಭಾಷಿಕರಿಗೂ ಕೂಡ ನಮಗೆ ಕನ್ನಡ ಎನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಒಂದು ಸಾಮಾನ್ಯ ಭಾಷೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂತ, ಎಲ್ಲರೂ ವ್ಯವಹಾರ ಮಾಡುವಂತ ಭಾಷೆ ಆಗಿರುವಾಗ ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಇಟ್ಟುಕೊಂಡೇ ನಮಗೆ ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಅಥವಾ ಇನ್ನಿತರ ಉರ್ದು, ಈ ಎಲ್ಲ ಭಾಷೆಗಳನ್ನು ಕೂಡ ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ರೀತಿಯಲ್ಲಿದ್ದಾಗ ನಮಗೆ ಇದು ಶ್ರೇಷ್ಠ, ಇದು ಕನಿಷ್ಠ ಎನ್ನುವಂಥದ್ದು ಆಗುದಿಲ್ಲ. ಈಗ ಎಷ್ಟೋ ನಮ್ಮ ತುಳುವಿನ ಎಲ್ಲ ನಾವು ಇವರನ್ನು ಸಂಶೋಧಕರನ್ನು ಗಮನಿಸಿದ್ರೆ ಅವರು ಕನ್ನಡದ ಶ್ರೇಷ್ಠ ಸಂಶೋಧಕರು ಇದ್ದವರು ತುಳುವಿನಲ್ಲಿ ಇಂಥ ಕೆಲಸಗಳನ್ನು ಮಾಡಿದ್ದಾರೆ, ಅಲ್ಲಿಯೂ ಮಹತ್ವಕ್ಕೆ ಆದಂತ ಇದನ್ನು ಕೊಟ್ಟಿದ್ದಾರೆ. ತುಳುವಿನಲ್ಲೂ ಕೂಡ ಅದೇ ರೀತಿಯಾಗಿ ಅವರ ಸ್ಥಳೀಯ ಭಾಷೆ, ಅವರ ಮನೆಯ ಭಾಷೆ ಅಥವಾ ಅವರ ಆಚರಣೆಗಳು ಇವನ್ನೆಲ್ಲವನ್ನು ಇಟ್ಟುಕೊಂಡು ಸಂಶೋಧಕನ ದೃಷ್ಟಿಯಿಂದ ಅದರಲ್ಲಿ ಬಹಳಷ್ಟು ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಭಾಷೆಯನ್ನು
ಬಹಳ ಸಂಕುಚಿತವಾದ ಇದರಲ್ಲಿ ನೋಡದೆ ಸ್ವಲ್ಪ ವಿಶಾಲವಾದಂಥ ಇದನ್ನು ಗ್ರಹಿಕೆಯಲ್ಲಿ ತೆಗೆದುಕೊಂಡಾಗ ಬಹುಶಃ ನೀವು ಹೇಳುವ ಆ ರೀತಿಯ ಹೊರೆ ಆಗಲಿ ಅಥವಾ ಭಾಷಿಕರ ನಡುವೆ ನಡೆಯುವಂತಹ ಸಂಘರ್ಷಗಳು ಕೊನೆ ಆಗ್ತವೆ ಕೊನೆ ಆಗ್ಬಹುದು ಎನ್ನುವಂಥದ್ದು ನನ್ನ ನಿಲುವು. ಎಸ್ ಮೇಡಮ್, ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದಗಳು. ಡಾಕ್ಟರ್ ನಿಕೇತನ್ ಅವರು ನಮ್ಮೊಂದಿಗೆ ತುಳು ಭಾಷೆಯನ್ನು ಹೇಗೆ ಬೆಳೆಸ್ಬೋದು ಮತ್ತು ಈ ಭಾಷೆಯ ಸಂಸ್ಕೃತಿ ಮತ್ತು ಪ್ರಾಚೀನತೆ, ಶ್ರೀಮಂತಿಗೆ ಏನು ಎಷ್ಟು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು. ಮತ್ತು ಬಹಳ ಪ್ರಮುಖವಾಗಿ ತುಳು ಭಾಷೆಯಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಒಂದಷ್ಟು ಏನು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇವೆ. ಭಾಷೆಗೆ ಇನ್ನೊಂದು ಭಾಷೆಗೆ ಪೂರಕವಾಗಿ ಬೆಳಿಬೇಕು ಮತ್ತು ಒಂದು ಸಹೋದರ ಭಾಷೆ ಅನ್ನುವಂಥ ಭಾವನೆ ಎಲ್ಲರಲ್ಲೂ ಬರಬೇಕು. ಆಗ ಮಾತ್ರ ಇದು ಪೂರಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ, ಅಥವಾ ಸಂಘರ್ಷಗಳಿಂದ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಮತ್ತು ಈ ಭಾಷೆಯ ಪ್ರಾಚೀನತೆ ಎಷ್ಟು ಏನು ಎನ್ನುವುದರ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.